ವಿನಾಯಕ್ ರಾವ್ ಬೆಳ್ತಂಗಡಿಯ ಕನ್ಯಾಡಿಯವರು 1996 ಅವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ಸಾಧಕವೋ ಬಾಧಕವೋ ಗೊತ್ತಿಲ್ಲ. ಆದರೆ ಆ ಬಾಧಕವನ್ನೇ ಅವರು ಸಾಧಕವನ್ನಾಗಿ ಮಾಡಿ ಅನೇಕ ದಿವ್ಯಾಂಗರಿಗೆ ಒಂದು ಸ್ಫೂರ್ತಿಯಾಗುವಂತಹ, ಅವರ ಜೀವನಕ್ಕೆ ಹೊಸ ದಾರಿಯನ್ನು ಕೊಡುವಂತಹ ಒಂದು ಸೇವಾ ಭಾರತಿ ಅಂತ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದಂಥವರು. ಅವರು ಒಂದು ಅಪಘಾತಕ್ಕೆ ಈಡಾಗಿ ಅವರ ಸೊಂಟದ ಕೆಳಭಾಗ ಸಂಪೂರ್ಣವಾಗಿ ಸ್ಪರ್ಶ ಜ್ಞಾನವನ್ನೇ ಕಳ್ಕೊಂಡಿತ್ತು. ಆದ್ರೂ ಕೂಡ ಧೃತಿ ಕೆಡದೆ ಅವರು ತನ್ನಂತಿರುವಂತಹ ಅನೇಕರಿಗೆ ಒಂದು ಹೊಸ ಜೀವನ ಕಲ್ಪಿಸಿಕೊಡ್ಬೇಕು. ಅವರಿಗೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ವಾ, ಮಾನಸಿಕವಾಗಿ ಕೂಡ ಒಂದು ಬೆಂಬಲ ಕೊಡುವಂತ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ತಾರೆ. ಅದರ ರೂಪವಾಗಿಯೇ ಸೇವಾ ಭಾರತಿ. ಸೊ ಸೇವಾ ಭಾರತಿಯಲ್ಲಿ ಸೇವಾಧಾಮ ಕೂಡ ಇರುವಂಥದ್ದು, ಸೌತರ್ಕದ ಸೇವಾಧಾಮ. ಅಲ್ಲಿ ಕೂಡ ಅನೇಕ ಮಂದಿ, ಬೇರೆ ಬೇರೆ ಜಿಲ್ಲೆಯ ಅನೇಕ ಮಂದಿ ದಿವ್ಯಾಂಗರಿಗೆ ಅಲ್ಲಿ ಒಂದು ಥೆರಪಿ ಕೊಡುವ ಮೂಲಕ, ಬೇರೆ ಬೇರೆ ಚಿಕಿತ್ಸೆ ಕೊಡುವ ಮೂಲಕ, ಜೊತೆಗೆ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದೀಗ ನಾವು ಬೆಳ್ತಂಗಡಿಯ ಕನ್ಯಾಡಿ ಬಳಿ ಇರುವಂತಹ ಸೇವಾ ಭಾರತಿಗೆ ಬಂದಿದ್ವಿ. ಇಲ್ಲಿಗ ವಿನಾಯಕ್ ರಾವ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮ. ಓಕೆ, ನನ್ನ ಮೊದಲ ಪ್ರಶ್ನೆ, ಈಗ ಈ ಸೇವಾ ಭಾರತಿ ಅಂದ್ರೆ ಈ ಸೇವಾಧಾಮ ಅದರ ಅಂಗಸಂಸ್ಥೆ, ಸೇವಾ ಭಾರತಿ ಅಂಗಸಂಸ್ಥೆ, ಇದನ್ನ ಹುಟ್ಟು ಹಾಕ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಆ ಬಲವಾದ ಉದ್ದೇಶ ನಿಮ್ಗೆ ಯಾಕೆ ಬಂತು ಅನ್ನುವಂಥದ್ದು? ನಾನು ಕೂಡ ಸಾಮಾಜಿಕ ಸೇವೆಯಲ್ಲಿ ಇದ್ದವನು. ಸಂಘದ ಸ್ವಯಂ ಸೇವಕ ಶಾಖೆ, ರಾಮ ಜನ್ಮಭೂಮಿ ಹೋರಾಟ ಅಂತೂ ಊರಿನೊಟ್ಟಿಗೆ ಒಡನಾಟ ಇಟ್ಟುಕೊಂಡವನು. ಅಕಸ್ಮಾತ್ ಆ ದುರ್ಘಟನೆ ಏನಾಯಿತು ನನ್ನ ಲೈಫಲ್ಲಿ, 4 ವರ್ಷ ನನ್ನ ಮಾನಸಿಕ ನೆಮ್ಮದಿ ಎಲ್ಲವನ್ನು ಕಳ್ಕೊಂಡೆ. ಆದರೆ ಮತ್ತೊಂದು ಬದುಕಬೇಕು ಅನ್ನುವಂಥದ್ದು ಇತ್ತು ಏನೋ ಗೊತ್ತಿಲ್ಲ. ಶಾರದೋತ್ಸವ ಸಮಿತಿ ಮಾಡಿದೆವು. ಶಾರದೋತ್ಸವ ಸಮಿತಿ ಮಾಡಿದ್ದು ಯಾಕಂದ್ರೆ ಊರಲ್ಲಿ ಒಂದು ದೊಡ್ಡ ಉತ್ಸವ ಆಗಬೇಕು ಅಂತ. ಅದಕ್ಕೂ ಕೂಡ 25 ವರ್ಷ ಮೊನ್ನೆ ಆಯ್ತು. ಇದರ ನಂತರ ನಮ್ಮ ಹುಡುಗರು ಏನು ಹೇಳಿದ್ರು, ಊರಿಗಾಗಿ ಒಂದಷ್ಟು ಶಿಬಿರಗಳು ಮಾಡಬೇಕು, ಆರೋಗ್ಯ ತಪಾಸಣೆ ಅಥವಾ ಕೃಷಿಗೆ ಸಂಬಂಧಪಟ್ಟದ್ದು ಹೀಗೆ. ಅದಕ್ಕಾಗಿ ನಾವು ಮಾಡಿದ್ದು ಸೇವಾ ಭಾರತಿ. ಅಂದ್ರೆ ಎಲ್ಲ ಹುಡುಗರ, ಅಂದ್ರೆ ನನ್ನ ಸಮಕಾಲೀನರು ನಾವು ಒಟ್ಟು ಸೇರಿ ಮಾಡಿದಂಥದ್ದು ಸೇವಾ ಭಾರತಿ. ಅದು ನಿಧಾನ ಬರ್ತಾ ಬರ್ತಾ ಮತ್ತೆ ಅದು ಇಂಥ ದೊಡ್ಡ ರೀತಿಯ ಕಲ್ಪನೆಗಳು ನಮ್ಮ ಹತ್ರ ಇರಲಿಲ್ಲ. ಒಟ್ಟು ಕೆಲಸ ಮಾಡಬೇಕು ಅಂತ ಇತ್ತು. 2012ಕ್ಕೆ ಒಂದು ಟೀಮ್ ಬಂತು ನನ್ನ ಅಣ್ಣನ ಮೂಲಕ. ಅವರು ಕೂಡ ಇದ್ರು ಬೆಂಗಳೂರಿಂದ. ನೀವು ರಿಜಿಸ್ಟರ್ ಮಾಡಿ ಟ್ರಸ್ಟ್ ಆಕ್ಟ್ ಅಲ್ಲಿ, ATG ಉಂಟು, CSR ಫಂಡ್ಗಳು ಉಂಟು, ಅದನ್ನು ತಂದು ನಾವು ಲಿಂಕ್ ಮಾಡಿ ಕೊಡ್ತೇವೆ ಅಂತ. ಆದ ಕಾರಣ 2012ರಿಂದ ಈ ಸೇವಾ ಭಾರತಿಗೆ ದೊಡ್ಡದಾದಂತಹ ಒಂದು ತಿರುವು ಅಥವಾ ಮೆಟ್ಟಿಲುಗಳು ಸಿಕ್ಕಿತು ಒಂದೊಂದೇ ಕೆಲಸ ಮಾಡಲಿಕ್ಕೆ. ಸುಮಾರು 4 ವರ್ಷ 50 ರಿಂದ 60 ಲಕ್ಷದವರೆಗೆ ಫಂಡ್ ಸುಮ್ಮನೆ ಇದ್ದು ಬರ್ತಾ ಇತ್ತು. ಆಗ ಯೋಚನೆ ಮಾಡಿದ್ದೆವು ತುಂಬ. ಊರಲ್ಲಿ ಆರೋಗ್ಯ ಭಾರತಿ ಅನ್ನುವಂಥ ಪ್ರಾಜೆಕ್ಟಲ್ಲಿ ಪ್ರತಿ ಊರಿನ 3 ಜನರಿಗೆ ಔಷಧಿ ಕೊಡುವಂಥದ್ದು, 5 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಟಾಯ್ಲೆಟ್ ಬಿಲ್ಡಿಂಗ್ ಕಟ್ಟಿಸಿ ಕೊಡುವಂಥದ್ದು. ಆದ ಕಾರಣ ತಾಲೂಕಲ್ಲಿ ಇವತ್ತು 5 ಭಾರಿ ಒಳ್ಳೆ ಕ್ವಾಲಿಟಿಯ ಇವತ್ತಿಗೂ ಕೂಡ ಅದನ್ನು ಮೇಂಟೈನ್ ಮಾಡ್ತಾ ಇರುವಂತಹ ಶಾಲೆಗಳುಂಟು. ಉಜಿರೆಯ ಮುಕ್ತಿಧಾಮಕ್ಕೆ ಒಂದು ಬಿಲ್ಡಿಂಗ್ ಅನ್ನೇ ಕೊಟ್ಟಿದ್ದೇವೆ. ಅಲ್ಲಿ ಅವರು ಯಾರು ಮ್ಯಾನೇಜರ್ ಅಲ್ಲಿದ್ದು, ಅವರು ಉಳ್ಕೊಳ್ಳಿಕ್ಕೆ ಅಲ್ಲಿಯ ವ್ಯವಸ್ಥೆಗಳು, ಮತ್ತೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇವತ್ತು ಅದು ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದೆ. ಇನ್ನು ಪ್ರತಿ ಸಲವೂ ಕೂಡ ಕೆಲಸ ಮಾಡುವಾಗ ಒಂದಷ್ಟು ಶಾಲೆಗಳಲ್ಲಿ ಇರುವಂತಹ ಏನು ದಿವ್ಯಾಂಗರಿದ್ದಾರೆ ಅವರಿಗೆ ಪುಸ್ತಕಗಳನ್ನು ಅಥವಾ ಬ್ಯಾಗ್ಗಳನ್ನು ಕೊಡುವಂಥದ್ದು, ಮತ್ತೆ ನಮಗೆ ನೇರವಾಗಿ ಅರ್ಜಿಗಳು ಬಂದಿದ್ರೆ ವೀಲ್ಚೇರ್ಗಳನ್ನು ಕೊಡುವುದು, ಅಥವಾ ಯಾರ್ದೋ ಒಂದು ಡಿಸ್ಚಾರ್ಜಿಗೆ ಹಾಸ್ಪಿಟಲಿಂದ ಕರ್ಕೊಂಡು ಬರ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಅಂಥದ್ದಕ್ಕೆ ಕೊಡ್ತಾ ಬಂದೆವು. ಯಾವಾಗ 2016 ಆಗುವಾಗ, ಅಂದರೆ 2012ರಿಂದ 2016 ಆಗುವಾಗ ಆ ಟೀಮ್ ಸ್ವಲ್ಪ ಬೇರೆ ಬೇರೆ ಆದದ್ದಲ್ಲ, ಅವರ ವ್ಯವಸ್ಥೆಯಲ್ಲಿ ತೊಡಗಿಕೊಂಡ್ರು. ಆದ ಕಾರಣ ಒಂದು ರೀತಿಯಾದಂಥ ಅಷ್ಟು ಲಕ್ಷಗಳಿಗೆ ಖರ್ಚು ಮಾಡೋದು ಹೇಗೆ ಅಂತ ಮೀಟಿಂಗ್ ನಿಂತು ಹೋಯ್ತು. ಇನ್ನು ಏನು ಮಾಡಬೇಕು, ದುಡ್ಡು ಮಾಡುವಂಥದ್ದಲ್ಲ, ದುಡ್ಡು ಫಂಡ್ ರೈಸ್ ಮಾಡುವಂಥದ್ದು ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗ APD ಅನ್ನುವಂಥ ಒಂದು ಸಂಸ್ಥೆ ಬಂತು, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟೀಸ್, ಬೆಂಗಳೂರಿನವರು. ಸೊ ಅವರು ಎಲ್ಲ ಡಿಸೆಬಿಲಿಟಿಗೆ ಸಪೋರ್ಟ್ ಮಾಡ್ತಾರೆ. ಬಂತು ಏನಂದರೆ ಅವರೊಂದು ಸರ್ವೆ ಮಾಡಿದರು, ನಮ್ಮೊಳಗೆ ಮೀಟಿಂಗ್ ಆಯಿತು, ನೀವು ನಿಮ್ಮ ಲಿಸ್ಟಲ್ಲಿ ಇರುವಂಥ ಸ್ಪೈನಲ್ ಇಂಜುರಿಯವರನ್ನು ಸೇರಿಸಿ ಅಂತ ಹೇಳಿದರು. ಆಗ 40 ಮಂದಿ ನಮ್ಮ ಲಿಸ್ಟಲ್ಲಿದ್ದರು, ಸ್ಪೈನಲ್ ಇಂಜುರಿಯವರೇ, ನನ್ನ ಹಾಗೆ ಇದ್ದವರು, ಬೇರೆ ಬೇರೆ ರೀತಿಯ ವೂಂಡ್ ಇರುವವರು. ವೂಂಡ್ ಅಂತ ಹೇಳುವುದಲ್ಲ, ಲೆವೆಲ್ ಆಫ್ ಇಂಜುರಿ, ಅಥವಾ ಕುತ್ತಿಗೆ ಇರ್ಬೋದು, ಎದೆಯ ಭಾಗದಿಂದ ಇರ್ಬೋದು, ಅಥವಾ ಸೊಂಟದ ಭಾಗದಿಂದ ಕಳ್ಕೊಂಡಂಥವರು 40 ಜನ ಇದ್ದೆವು.
2 ದಿನದಲ್ಲಿ ಶುರುವಿನ ದಿನ 23, ಮರುದಿನ 13 ಜನ ಏನೋ ಬಂದಿದ್ರು. ಅಲ್ಲಿ ಗೊತ್ತಾಯ್ತು ಸ್ಪೈನಲ್ ಇಂಜುರಿಯವರಿಗೆ ಇನ್ನೂ ಸಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಅವರ ಏನು ವ್ಯಕ್ತಿತ್ವ ಮತ್ತು ಅವರ ಏನು ಫಿಸಿಕಲಿ ಇನ್ನೂ ಕೂಡ ಇಂಪ್ರೂವ್ ಮಾಡಿದರೆ ಅವರು ಇನ್ನೊಂದಷ್ಟು ವರ್ಷಗಳು ಬದುಕಲಿಕ್ಕೂ ಕೂಡ ಸಾಧ್ಯ ಉಂಟು. ಅವರು ಹೇಳಿದರು, ಒಂದು 4 ಜನರನ್ನು ಆಯ್ಕೆ ಮಾಡಿದರು, ನೀವು ಬೆಂಗಳೂರಿಗೆ ಕಳಿಸಿ ಅವರನ್ನು ರಿಹ್ಯಾಬಿಲಿಟೇಷನ್ ಸೆಂಟರಿಗೆ, ನಾವು ಅವರನ್ನು ಅಪ್ಡೇಟ್ ಮಾಡ್ತೇವೆ ಅಂತ. ಅಂದರೆ ಸ್ವಲ್ಪ ಅಪ್ಡೇಟ್ ಇದ್ದರು, ಇನ್ನೂ ಆಗ್ತಾರೆ. ನೀವು ಖಂಡಿತವಾಗಿ CMC ವೆಲ್ಲೂರಿಗೆ ಹೋಗಬೇಕು ಅಂತ ಹೇಳಿದರು. ಅದು CMC ವೆಲ್ಲೂರು ಮತ್ತೆ ಗೊತ್ತಾಯಿತು ಅದು ಸೌತ್ ಏಷ್ಯಾದಲ್ಲಿ ನಂಬರ್ 1 ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಬ್ರೈನ್ ಇಂಜುರಿ ಮತ್ತು ಸ್ಪೈನಲ್ ಇಂಜುರಿ. ಸೊ 150 ಬೆಡ್ಗಳು ಉಂಟು, ಎಲ್ಲ ಸ್ಪೈನಲ್ ಇಂಜುರಿಯವರು, ಎಷ್ಟೋ ಡಾಕ್ಟರ್ಗಳಿದ್ದಾರೆ. ಇಂತಹ ವ್ಯವಸ್ಥೆಗಳಲ್ಲಿ ಕೇವಲ 20 ದಿನ ಇದ್ದದ್ದು ಪೂರ್ತಿ ನನ್ನ ಮನಸ್ಸು ಮತ್ತು ದೇಹ ಸೆಟ್ ಆಯಿತು. ಆಗ ಬಂದ ಯೋಚನೆ, ನಮ್ಮ ಈ 40 ಜನಕ್ಕೆ ಅಥವಾ ಇನ್ನೂ ಆಗ್ಲಿಕ್ಕಿದ್ದಾರೆ, ಯಾಕಂದರೆ ಆಗಬಾರ್ದು, ಬಟ್ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇರ್ತದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತದೆ. ಆದ ಕಾರಣ ಒಂದು ಸಣ್ಣದು ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಕನಸು ಕಟ್ಟಿಕೊಂಡು ಬಂದದ್ದು. ನನ್ನ ದೋಸ್ತಿ ಬಾಲಕೃಷ್ಣ ಅಂತ ಇದ್ದಾರೆ, ಅವರು ಡ್ರೈವಿಂಗಲ್ಲಿದ್ದರು, ನಾನು ಈಚೆ ಎಲ್ಲಿ ಮಾಡೋದು ಹೇಗೆ ಮಾಡುವ ಅಂತ. ಮತ್ತೆ 1 ವರ್ಷ ಇಡೀ ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಬಿಲ್ಡಿಂಗ್ಗಳಿಗೆ ಹೋಗಿದ್ದೇವೆ. ಪಾಳು ಬಿದ್ದ ಬಿಲ್ಡಿಂಗ್ ಅದು ಇಲ್ಲೇ ಬೆಳ್ತಂಗಡಿಯಲ್ಲಿ ತುಂಬ ಉಂಟು, ಇನ್ನೂ ಸಹ ಅದು ಪಾಳು ಬಿದ್ದೇ ಉಂಟು. ಮತ್ತು ದೊಡ್ಡ ಮನೆಗಳು. ಮತ್ತೆ ಕೊನೆಗೆ ಹೋದದ್ದು ಸೌತಡ್ಕದ ಹತ್ತಿರ ಇರುವಂಥ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೊಕ್ಕಡ, ಅಧ್ಯಕ್ಷರು ಕೃಷ್ಣ ಭಟ್, ಅವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿದ್ದರು ಇದರ ಮೊದಲು. ಅಲ್ಲಿ ಮಾತುಕತೆ ಆಯಿತು, ಅವರು ಗ್ರೌಂಡ್ ಫ್ಲೋರನ್ನು ಕೊಡ್ತೇವೆ ಅಂತ, 4 ರೂಮ್ ಇರುವಂಥ, ಅವರು ಲಾಡ್ಜಿಂಗ್ ಅಂತ ಮಾಡಿದ್ದಂಥ ಗ್ರೌಂಡ್ ಫ್ಲೋರನ್ನು ಕೊಟ್ಟರು. ಅಂದರೆ ಏನಂದರೆ ಫ್ರೀ ಆಗಿಯೇ ಕೊಟ್ಟರು. ಸೊ ನಾವು ಕಂಪೌಂಡ್ ಮಾಡಿದೆವು, ಅದಕ್ಕೆ ಬೇಕಾದಂಥ ಥೆರಪಿ ಹಾಲ್ ಮಾಡಿದೆವು, ಆಕ್ಸೆಸಿಬಲ್ ವಾಶ್ರೂಮ್ ಮಾಡಿದೆವು, ಅವರಿಗೆ ಕಿಚನ್ ಮತ್ತು ಡೈನಿಂಗ್ ಮಾಡಿದೆವು. 2018ರಲ್ಲಿ ಪ್ರಾರಂಭ ಆಯಿತು. ಸೇವಾಧಾಮ ಅನ್ನುವಂಥ ಹೆಸರಿನಲ್ಲಿ 3 ಜಿಲ್ಲೆ ಅವರನ್ನು ಹುಡುಕುವಂಥದ್ದು, ರಿಹ್ಯಾಬಿಲಿಟೇಟ್ ಮಾಡುವಂಥದ್ದು, ಮತ್ತು ಅವರಿಗೆ ಬೇಕಾದಂಥ ವೀಲ್ಚೇರ್ಗಳನ್ನು ಕೊಡುವಂಥದ್ದು, ರ್ಯಾಂಪ್ಗಳನ್ನು ಮಾಡಿಸಿಕೊಡುವಂಥದ್ದು, ಅವರ ಶೌಚಾಲಯಕ್ಕೆ ಆಲ್ಟರ್ ಮಾಡಲಿಕ್ಕೆ ಅಥವಾ ಹೊಸತು ಮಾಡಲಿಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂಥದ್ದು, ಇದು ಕೆಲಸ ಮಾಡ್ತಾ ಇದ್ದೇವೆ. ಅವತ್ತಿಂದ ಇವತ್ತಿನವರೆಗೆ APD ಅನ್ನುವಂಥ ಅದೇ ಸಂಸ್ಥೆ ನಮಗೆ ಸ್ಯಾಲರಿ ಪಾರ್ಟ್ ವೀಲ್ಚೇರ್ಗಳನ್ನು ತುಂಬ ಕಡಿಮೆ ಕ್ರಯದಲ್ಲಿ ಕೊಡ್ತಾ ಇರುವಂಥದ್ದು ಮಾಡ್ತಾ ಉಂಟು. ಆದ ಕಾರಣ ನಮ್ಮ ಬೆಳವಣಿಗೆಗೆ ಅದು ಮತ್ತೆ ಪೂರಕವಾಗಿ ಸಿಕ್ಕಿತು. ಇಲ್ಲಾಂದರೆ ನಮಗೆ ಈ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಥವಾ, ಯಾಕಂದರೆ ನಾನು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮತ್ತು ಸ್ವಲ್ಪ ಕೃಷಿ ಮಾಡ್ತಾ ಇದ್ದೇವೆ. NGO ಮಾಡಬೇಕು ಅಂತಾದರೆ ಅದರದ್ದು ಬೇರೆ, ಅದರ ಆಳ ಅಗಲ, ಅದರ ಗಹನತೆ ಎಲ್ಲ ಬೇರೆ ಬೇರೆ. ಆದ ಕಾರಣ ಇವತ್ತು ಏನು 22 ವರ್ಷದ ಸೇವಾ ಭಾರತೀಯ ಏನು ದಾರಿಗಳುಂಟು, ಅಥವಾ ಸೇವಾಧಾಮ ಇನ್ನೊಂದು 2 ವರ್ಷದಲ್ಲಿ ಅದಕ್ಕೆ ದಶಮಾನೋತ್ಸವ ಆಗ್ತದೆ. ಅದನ್ನೆಲ್ಲ ನೋಡುವಾಗ, ನಮ್ಮ ಸಿಂಹಾವಲೋಕನ ಮಾಡುವಾಗ ತುಂಬ ಖುಷಿ ಕಾಣ್ತದೆ. ನನ್ನಂಥವರಿಗಾಗಿ ನಾನು ಕೂಡ ಒಂದು ಜವಾಬ್ದಾರಿಯಲ್ಲಿ, ಒಂದು ಸಂಸ್ಥೆಯಲ್ಲಿ ಇರುವಾಗ ಸ್ವಲ್ಪ ನ್ಯಾಯ ಕೊಡುವಂಥದ್ದು ಆಗ್ತಾ ಉಂಟು ಅಂತ, ಸ್ವಲ್ಪ ಅಷ್ಟೇ, ಭಾರಿ ಆಗುವುದಿಲ್ಲ. ಯಾಕಂದರೆ ಈಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನು ಪ್ರಾರಂಭ ಮಾಡಿದ್ದೇವೆ. ಡಿಸೆಂಬರಲ್ಲಿ ಗ್ರೌಂಡ್ ಫ್ಲೋರ್ ಆಯಿತು, ಇನ್ನೊಂದು ತಿಂಗಳಲ್ಲಿ ಫಸ್ಟ್ ಫ್ಲೋರ್ ಆಗ್ತದೆ ಥೆರಪಿ ವಾರ್ಡ್, ಮತ್ತೊಂದು ತಿಂಗಳಲ್ಲಿ ಸೆಕೆಂಡ್ ಫ್ಲೋರ್ ಆಗ್ತದೆ ಕಿಚನ್ ಮತ್ತು ಡೈನಿಂಗ್, ಮತ್ತೆ 2 ಫ್ಲೋರು ಅಕೊಮಡೇಷನ್ ಮತ್ತು ಹಾಲ್. ಅಂದರೆ ಅಕೊಮಡೇಷನಲ್ಲಿ 15ರಷ್ಟು ಸೆಮಿ ಪ್ರೈವೇಟ್ ವಾರ್ಡ್ ಉಂಟು, ಮತ್ತು ಹಾಲಲ್ಲಿ ನಮ್ಮದು ಕಾರ್ಯಕ್ರಮಗಳನ್ನು ಮಾಡ್ಬೋದು, ಟ್ರೈನಿಂಗ್ಗಳನ್ನು ಮಾಡ್ಬೋದು, ಗೆಟ್ ಟುಗೆದರ್ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಇಂಥ ವ್ಯವಸ್ಥೆಯಲ್ಲಿ ಈಗ ಇನ್ನೊಂದು 2-3 ತಿಂಗಳೊಳಗೆ 2 ಫ್ಲೋರ್ ಉದ್ಘಾಟನೆ ಆಗ್ತದೆ. ಒಂದು ದಿನ ಬರುವ ವರ್ಷದ ಒಂದು 3ನೇ ತಿಂಗಳ ಅಥವಾ 4ನೇ ತಿಂಗಳವರೆಗೆ ಒಳಗೆ ಕರ್ನಾಟಕದ ಅತ್ಯುತ್ತಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ತುಂಬ ವ್ಯವಸ್ಥಿತವಾದಂಥ ಆಧುನಿಕ ವ್ಯವಸ್ಥೆ ಇರುವಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಸ್ಪೈನಲ್ ಇಂಜುರಿಯವರಿಗೆ ಆಗ್ತದೆ. ಖಂಡಿತ ವಿಶ್ವಾಸ ಆಗ್ತದೆ, ವಿಶ್ವಾಸ ಬಂದಿದೆ, ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಕೂಡ 2 ಫ್ಲೋರಿಗೆ ಆಗುವಂಥ ಗ್ರಾನೈಟ್ ಇವತ್ತು ಅನ್ಲೋಡ್ ಆಗ್ತಾ ಉಂಟು. ಅದೊಂದು ಎಂಥ ಖುಷಿಯ ಸಂಗತಿಗಳು. ಒಂದಷ್ಟು ಡೋನರ್ಗಳು ಸಿಗ್ತಾ ಇದ್ದಾರೆ, ನಮ್ಮ ಓಡಾಟವು ಕೂಡ ಉಂಟು. ಇಡೀ ಟೀಮ್ ವರ್ಕ್ ಆಗ್ತಾ ಉಂಟು. ಅದು ಸ್ಟಾಫ್ ಇರ್ಬೋದು, ಅಥವಾ ಅಡ್ವೈಸರಿ ಕಮಿಟಿಯವರು ಇರ್ಬೋದು, ಅಥವಾ ನಮ್ಮ ಟ್ರಸ್ಟಿಯ ಗ್ರೂಪ್ ಇರ್ಬೋದು, ಬೋರ್ಡ್ ಆಫ್ ಟ್ರಸ್ಟೀಸ್. ಸೊ ಒಳ್ಳೆ ಕೆಲಸಗಳಾಗ್ತಾ ಉಂಟು. ನಿಮ್ಮ ಉದ್ದೇಶ ಒಳ್ಳೆದಿದೆ, ಹಾಗಾಗಿ ಆದಷ್ಟು ಬೇಗ ಎಲ್ಲ ಕೆಲಸ ಕೂಡ ಆದಷ್ಟು ಬೇಗ ಆಗುತ್ತೆ. ಇನ್ನೊಂದು, ಈಗ ಇಲ್ಲಿಗ ಸೇವಾ ಭಾರತಿ ಸೇವಾಧಾಮ ಇರುವಂಥದ್ದು ಕೊಕ್ಕಡ ಸೌತಡ್ಕ ದೇವಸ್ಥಾನ ಹತ್ರ ಇರುವಂಥದ್ದು. ಈ ಒಂದು ವೇಳೆ ಈ ಎಲ್ಲ ಬಿಲ್ಡಿಂಗ್ ನಿರ್ಮಾಣ ಆದ ನಂತರ ಅಲ್ಲಿ ಅವರು ಇಲ್ಲಿ ಶಿಫ್ಟ್ ಆಗ್ತಾರೆ ಹೇಗೆ ಅಂತ? ಒಂದು ನಾವು ಪ್ರಾರಂಭ ಮಾಡುವಾಗ ನಮಗೆ ಸಮಸ್ಯೆಗಳು ಕಂಡಿತು. ಸ್ಪೈನಲ್ ಇಂಜುರಿ ಓಕೆ, ಸ್ಪೈನಲ್ ಇಂಜುರಿ ಆದ ನಂತರ ಸೆಕೆಂಡರಿ ಕಾಂಪ್ಲಿಕೇಶನ್ಗಳು ತುಂಬ ಬರ್ತದೆ. ಕಾಲುಗಳು ಟೈಟ್ ಆಗೋದು, ಸ್ಕಿನ್ ಡ್ಯಾಮೇಜ್ ಆಗಿ ಅದು ಬೆಡ್ಸೋರಿಗೆ ಬರುವಂಥದ್ದು. ಉದಾಹರಣೆಗೆ 850 ಮಂದಿಯಲ್ಲಿ ಇಷ್ಟಲ್ಲಿ ಇವತ್ತು 100-150 ಮಂದಿ ತನ್ನ ಕುಂಡೆ ಮತ್ತು ಸೈಡಿನ ಅಥವಾ ಬೆನ್ನಿನ ಕೊನೆಯಲ್ಲಿ
ಬೆಡ್ಸೋರಾಗಿ ಮಲಗಿದ ಸ್ಥಿತಿಯಲ್ಲಿದ್ದಾರೆ. ಇದರ ಒಟ್ಟೊಟ್ಟಿಗೆ ಸರ್ವೈಕಲ್ ಇಂಜುರಿ ಅವರು ಸುಮಾರು ಒಂದು 100ರ ಮೇಲೆ ಉಂಟು, 100-150ರ ಮೇಲೆ ಮಂದಿ ಇದ್ದಾರೆ. ಅವರಿಗೆ ಊಟ ಮಾಡಲಿಕ್ಕೂ ಕೂಡ ಮನೆಯವರು ಊಟ ಮಾಡಿ ಕೊಡಬೇಕು, ಊಟ ಬಾಯಿಗೆ ಕೊಡಬೇಕು, ಮಗುವಿನ ಹಾಗೆ. ಹಸಿವು ಗೊತ್ತಾಗುವುದಿಲ್ಲ ಕೆಲವರಿಗೆ, ಕೆಲವರಿಗೆ ಕೈಗಳು ಬಂದರೆ ಬೆರಳುಗಳು ಬರುವುದಿಲ್ಲ. ಪೂರ್ತಿ 100% ಮನೆಯವರನ್ನು ಡಿಪೆಂಡ್ ಆದಂಥ ಆ ಸ್ಥಿತಿಯಲ್ಲಿ ಅವರು ಮನೆಯಿಂದ ಹೊರಗೆ ಬರುವುದಿಲ್ಲ. ಅದರ ಒಟ್ಟೊಟ್ಟಿಗೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಉಂಟು ಮತ್ತು ಗಾಯಗಳುಂಟು, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಇರುವವರನ್ನು ಏನು ಮಾಡಬಹುದು ಅಂತ ಒಂದು. ಎರಡನೇದು, ಮೊನ್ನೆ ನನ್ನ ಆತ್ಮೀಯರು ಯಾರು ಬೈಂದೂರು ಶಾಸಕರ ಒಂದು ನಮ್ಮ ಒಡನಾಟದಲ್ಲಿ ನಿಂತು ಹೋದ ಒಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿಯಲ್ಲಿ ಅಜಿಮ್ ಜಿ ಫೌಂಡೇಶನ್ ಅವರು ನಮಗೆ 3 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ. ಅಲ್ಲಿ 6 ಜನ ಸ್ಟಾಫಿಗೆ ಆ ಗಾಯಗಳನ್ನು ಗುಣಪಡಿಸಲಿಕ್ಕೆ ಏನೆಲ್ಲ ಇದು ಬೇಕು, ಫಿಸಿಯೋಥೆರಪಿದು ಇರ್ಬೋದು ಅಥವಾ ಇದು ಏನು ಲೇಸರ್ ಟೆಕ್ನಾಲಜಿದ್ದು ಮೆಷಿನ್ ಸುಮಾರು 3-3.5 ಲಕ್ಷದ್ದು ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡಿದ ಕಾರಣ ಇವತ್ತು ಆ ಗಾಯದವರಿಗೆ ಒಂದು ಏನು ಅಲ್ಲಿ ಒಂದು ಪರಿಹಾರ ಸಿಗ್ತದೆ ಅಂತ ಸಾಧ್ಯ ಆಗ್ತದೆ. ಅಂದರೆ ನಾವು ಯೋಚನೆ ಮಾಡಿದ್ದೆವು ಅವರ ಗಾಯ 6 ತಿಂಗಳು ಅಥವಾ 1 ವರ್ಷ ಆದರೂ ಗುಣ ಆಗಲಿಕ್ಕಿಲ್ಲ ಅಂತ. ಆದರೆ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಗುಣ ಆಗಿ ಇಲ್ಲಿ ಅಪ್ಡೇಟಿಗೆ ಬಂದಿದ್ದಾರೆ, ಮತ್ತೆ ಅಪ್ಡೇಟಿಗೆ ಇಲ್ಲಿ ಬಂದಿದ್ದಾರೆ. ಇವತ್ತು 2 ಜನ ಇದ್ದಾರೆ. ಆದ ಕಾರಣ ಅದು ಒಂದು ಯಶಸ್ವಿ ಆಗ್ತಾ ಹೋಗ್ತಾ ಉಂಟು. ಇನ್ನು 3 ವರ್ಷ ನಮಗೆ ಅದು ತಲೆಬಿಸಿಲ್ಲ. ಯಾಕಂದರೆ 6 ಮಂದಿಯ 3 ಜಿಲ್ಲೆಗೆ ವ್ಯಾಪ್ತಿಯೊಳಗಪಟ್ಟು ಫೀಲ್ಡ್ ಕೋಆರ್ಡಿನೇಟರ್ 3 ಜನ, ಥೆರಪಿಸ್ಟ್ ಮತ್ತು ನರ್ಸ್ ಮತ್ತು ಫಿಸಿಯೋಥೆರಪಿಸ್ಟ್ಗಳು ಮತ್ತು ಪ್ರೋಗ್ರಾಮ್ ಮ್ಯಾನೇಜರ್ ಮತ್ತು ಅಕೌಂಟೆಂಟ್, ಒಟ್ಟು 7 ಪೋಸ್ಟಿಗೆ ಸ್ಯಾಲ್ರಿ ಅವರಿಂದ ಬರ್ತಾ ಉಂಟು. ಆದ ಕಾರಣ ನಮ್ಮ ದೊಡ್ಡ ಏನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ, ಆದರೆ ಆ ಸ್ಯಾಲ್ರಿ ಪಾರ್ಟ್ ಕೊಡುವವರು ಇದ್ದರೆ ಕೆಲಸ ಹೇಗೂ ಸಹ ಮಾಡ್ಬೋದು. ಅದು ಸಿಕ್ಕಿದ್ದು ಕೂಡ ನಮಗೆಲ್ಲ ಎಂಥ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಗಾಯದವರನ್ನು ಯಾವ ಹಾಸ್ಪಿಟಲ್ಲು ಕೂಡ ವರ್ಷಗಟ್ಟಲೆ ಗಾಯ ಗುಣಪಡಿಸಲಿಕ್ಕೆ ಇಟ್ಟುಕೊಳ್ಳೋದಿಲ್ಲ, ಮತ್ತು ಇಟ್ಟುಕೊಂಡರೂ ಕೂಡ ಇವರಿಗೆ ಅದರ ಫೀಸನ್ನು ಭರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದೊಂದು ತಿಂಗಳಿಗೆ ಲಕ್ಷದಷ್ಟು ಆಗ್ತದೆ. ಅದು ಪ್ಲಾಸ್ಟಿಕ್ ಥೆರಪಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಲಿಕ್ಕೆ ಹೋದರೆ ಅದು ಕೂಡ ಸಕ್ಸಸ್ ಇದ್ದು ಅಲ್ಲ, ಕೆಲವರಿಗೆ ಎಲ್ಲ ಅದು ಪುನಃ ಓಪನ್ ಆಗಿವೆ. ಈಗ ಯೋಚನೆ ಬರ್ತಾ ಉಂಟು, ನೀವು ಹೇಳಿದ್ದು ಏನು ಈ ಸೇವಾಧಾಮ, ಅದು ಆ ಕೃಷ್ಣ ಭಟ್ ಅಧ್ಯಕ್ಷರು ಆಗಿದ್ದರು. ಯಾಕಂದರೆ ನನ್ನ ಮಾನಸಿಕ ನೆಮ್ಮದಿ ಕಳ್ಕೊಂಡಾಗ ಅವರಿಗೆ ಪತ್ರ ಬರೆದಾಗ ಅವರು ಹೇಳಿದರು, ನೀನು ಬಾಕಿಯವರನ್ನು ನೋಡು, ನಿನ್ನನ್ನು ಸಮಾಜ ನೋಡ್ತದೆ. ಅದೇ ಕೃಷ್ಣ ಭಟ್ರು ಕೊಟ್ಟಂಥ ಆ ಬಿಲ್ಡಿಂಗ್ ಅವರು ಹೇಳಲಿಕ್ಕೆ ಹೇಳ್ತಾರಾ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಅವರು ಹೇಳಲಿಕ್ಕೆ ಹೇಳಿದರೆ ಮತ್ತೆ ಯೋಚನೆ ಹೇಳುದು ಬೇಡ, ನೀವು ಇಲ್ಲೇ ಇರಿ ಅಂತ ಹೇಳಿದರೆ ಯಾವ ಸರ್ವೈಕಲ್ ಇಂಜುರಿಯವರು ಇವತ್ತು ಮನೆಯೊಳಗೆ ಕೂತಿದ್ದಾರೆ ಅವರಿಗೆ ಅತ್ಯಧಿಕವಾದಂಥ ವ್ಯವಸ್ಥೆ ಮತ್ತು ಅದು ಉಚಿತವಾಗಿ ಮಾಡುವಂಥ ಒಂದು ಕನಸು ಉಂಟು ಅಷ್ಟೇ. ಸೊ ನೀವು ಜಿಲ್ಲೆ 3 ಜಿಲ್ಲೆ ಅಂತಿದ್ರೆ ಆ ಜಿಲ್ಲೆ ಯಾವ ಅಂದರೆ ಒಟ್ಟು ನಮ್ಮ ಕೆಲಸ 6 ಜಿಲ್ಲೆಯಲ್ಲಿ ನಡೀತದೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಆದರೆ ಆ ವಿಪ್ರೋದ ಪ್ರಾಜೆಕ್ಟಿಗೆ ಬೈಂದೂರಿನಲ್ಲಿ ಏನು ವೂಂಡ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಉಂಟು, ಅದಕ್ಕೆ ಉತ್ತರ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗವನ್ನು ಮಾತ್ರ ಇಟ್ಟಿದ್ದೇವೆ. ಬಾಕಿ ಇದರ ವ್ಯಾಪ್ತಿ ಈ ಸೇವಾಧಾಮ, ಸೇವಾಭಾರತಿ ಅಡಿಯಲ್ಲಿರುವಂಥದ್ದು ಸೇವಾಧಾಮಕ್ಕೆ ಒಟ್ಟು 6 ಜಿಲ್ಲೆಯ ವ್ಯಾಪ್ತಿಗಳು. ಇನ್ನೊಂದು ಮುಖ್ಯವಾಗಿ ಯಾವುದೇ ಒಂದು ಧರ್ಮ ಕಾರ್ಯ, ಸೇವಾ ಕಾರ್ಯ ಮಾಡಿದಾಗ ಸಿಕ್ಕಾಪಟ್ಟೆ ಚಾಲೆಂಜಸ್ ಸವಾಲುಗಳು ಬರುತ್ತೆ. ಸೊ ನೀವು ಮಾಡಿದಾಗ ತುಂಬ ಬಂದಿರುತ್ತೆ. ಸೊ ಅದನ್ನು ನೀವು ಏನು ಅದ್ರ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತ? ಅಂದರೆ ಒಮ್ಮೆ ಯಶಸ್ಸು ಸಿಕ್ಕಿದಾಗ, ಅಂದರೆ ಇಷ್ಟೊತ್ತಿಗೆ ಬಂದಾಗ ಅದು ನೆನಪಿಗೂ ಬರುವುದಿಲ್ಲ ಮತ್ತು ಅದು ಸಮಸ್ಯೆ ಅಲ್ಲ ಅಂತ ಆಗ್ತದೆ. ಆಗ ಅದು ತಲೆಯಿಂದ ಮೇಲೆ ಸಮಸ್ಯೆಗಳು ಎಲ್ಲವೂ ಇರ್ಬೋದು. ಅದು ಸ್ಟಾಫ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಫಂಡ್ ರೈಸ್ ಇರ್ಬೋದು, ಅಥವಾ ಪಾರ್ಟಿಗಳು ಕೆಲವೊಮ್ಮೆ ದುಡ್ಡು ಕೊಡದೆ ಹೋಗಿದ್ದಿರ್ಬೋದು, ಅಥವಾ ಬರ್ತೇನೆ ಅಂತೇಳಿ ಇಲ್ಲಿ ಖಾಲಿ ಬೆಡ್ ಇರ್ಬೋದು, ಅಥವಾ ಇಲ್ಲಿಯ ವ್ಯವಸ್ಥೆಗಳು ನೀರಿದ್ದು ಅಥವಾ ಕರೆಂಟಿದ್ದು ವ್ಯವಸ್ಥೆಗಳು ಇರ್ಬೋದು, ಎಲ್ಲವೂ ಕೂಡ ಎಡರು ತೊಡರುಗಳು. ಯಾಕಂದರೆ ವೋಲ್ಟೇಜ್ ಸರಿಯಾಗಿಲ್ಲ, ಇನ್ವರ್ಟರ್ ಉಂಟು, ಸೋಲಾರ್ ಸೆಲ್ಕೋದವರು ಕೊಟ್ಟ ಯೂನಿಟ್ ಉಂಟು. ಮೊನ್ನೆ ಒಂದು ಕಂಪನಿಯವರು ಮತ್ತೆ 4 ಕಿಲೋವಾಟ್ ಇದ್ದು ಕೊಟ್ಟಿದ್ದಾರೆ, ಆದರೆ ವೋಲ್ಟೇಜ್ ಇಲ್ಲ, ಅಲ್ಲಿ ನೀರಿದ್ದು ಪ್ರಾಬ್ಲಮ್ ಆಗ್ತಾ ಉಂಟು. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದ ಹಾಗೆ ಹೊಸ ಯೋಜನೆಗಳು ಕೂಡ ಕಾರ್ಯಾನುಷ್ಠಾನ ಆಗ್ತಾ ಇದ್ದಾಗೆ ಹೆಮ್ಮೆ ಅನ್ನಿಸ್ತದೆ. ಯಾವುದನ್ನು ನೆಗೆಟಿವ್ ಆಗಿ ಹೇಳಲಿಕ್ಕಿಲ್ಲ. ಈಗ ನೀವು ಮಾಡಿರುವ ಕಾರ್ಯದಲ್ಲಿ ನಿಮ್ಗೆ ಈಗ 100% ಯಶಸ್ಸು ಸಿಕ್ಕಿರುವಂತ ಒಂದು ಸಂತೃಪ್ತಿ ಇದೆಯಾ? ಹೇಗೆ? 100% ಅಂತಲ್ಲ, ಆದರೆ ಹತ್ರ ಬಂದಿರ್ಬೋದು. ಯಾಕಂದರೆ 100 ಅಂತ ಎಣಿಸ್ಕೊಂಡ್ರೆ ಯಾಕಂದರೆ ಈಗ ಅದು 5 ಬೆಡ್ ಇದ್ದು ತುಂಬ ಮಂದಿ ಇದ್ದಾರೆ, ಬರಲಿಕ್ಕೆ ಕೇಳುವುದಿಲ್ಲ. ಅಷ್ಟು ತಿಂಗಳು ನಾವು ಮನೆ ಬಿಟ್ಟು ಬರಲಿಕ್ಕೆ ಆಗುದಿಲ್ಲ. ಮಕ್ಕಳು ಇದ್ದಾರೆ, ಹೆಂಡತಿ ಬಂದರೆ ಮಕ್ಕಳನ್ನು ನೋಡುವವರು ಯಾರು, ಈ ರೀತಿ ಅಂಥದ್ದು. ಯಾಕಂದರೆ ಇಲ್ಲಿ ನಾವು 3 ತಿಂಗಳು ಬೇಕಾಗ್ತದೆ ಮ್ಯಾಕ್ಸಿಮಮ್.
ಅದರಲ್ಲಿ ವೂಂಡ್ ಕೇರ್ ಅದು ಸ್ವಲ್ಪ ಜಾಸ್ತಿ ಟರ್ಮ್ ಇರುವಂಥದ್ದು. ಯಾಕಂದರೆ ಡಿಪೆಂಡಿಂಗ್ ಅಪಾನ್ ದ ಎಂಥ ಡೆಪ್ತ್ ಆಫ್ ವೂಂಡ್ ಉಂಟಲ್ಲ, ಅದು ಏನು ಕೂಡಿಕೊಂಡು ಬರಬೇಕು ಅಂತ ಆದರೆ ಅದು ತಿಂಗಳು ತಿಂಗಳು ಬೇಕಾಗ್ತದೆ. ಆದ ಕಾರಣ 100% ಅಲ್ಲ. ಯಾಕಂದರೆ ನಾವು ಇನ್ನೂ ಸ್ಪೈನಲ್ ಇಂಜುರಿಯ ಮೇಲ್ಮೈಯಲ್ಲಿ ಮಾತ್ರ ಇದ್ದೇವೆ, ಡೀಪ್ ಆಗಿ ಹೋಗಲಿಲ್ಲ. ಅಡ್ವೊಕಸಿ ಮಾಡಬೇಕು ನಾವು. ಸ್ಪೈನಲ್ ಇಂಜುರಿಯವರಿಗೆ ಖಾಲಿ 1400 ಸರ್ಕಾರ ಕೊಡ್ತಾ ಉಂಟು, ಸಾಲುದಿಲ್ಲ. ಖಾಲಿ ಕ್ಯಾಥೆಟರ್ ಮತ್ತು ಯೂರಿನ್ ಬ್ಯಾಗ್ ಚೇಂಜ್ ಮಾಡಲಿಕ್ಕೆ ತಿಂಗಳಿಗೆ ಅದು 1400 ಸಾಲುದಿಲ್ಲ. ಅವನು ಪುನಃ ಕಿಸೆಯಿಂದ ಹಾಕೊಂಡು ಹೋಗಬೇಕು. ಅವನ ಆರ್ಥಿಕ ಸ್ಥಿತಿ ಬರ್ಬಾದಾಗಿ ಹೋಗಿರ್ತದೆ. ಎರಡನೇದ್ದು, ಅದನ್ನು ಜಾಸ್ತಿ ಮಾಡುವ ಹಾಗೆ ಮಾಡೋದು ಯಾರು? ಯಾವ MLAಗಳು ನಮ್ಮೊಟ್ಟಿಗೆ ಸಪೋರ್ಟ್ ಇದ್ದಾರೆ? ಕೆಲವೇ MLAಗಳು. ಆದರೆ ಗಟ್ಟಿಯಾಗಿ ನಿಲ್ಲಬೇಕು ಅವರು. ಅಲ್ಲಿ ಎಂಥದ್ದು ಮಾತುಗಳು ಬೇಕು, ಅಲ್ಲಿ ಧ್ವನಿ ಜಾಸ್ತಿ ಬರಬೇಕು. ಯಾಕಂದರೆ ಇಡೀ 224 MLAಗಳಲ್ಲಿ ಆಂಗ್ಲೋ ಇಂಡಿಯನಿಗೆ ರಿಸರ್ವೇಷನ್ ಅದು ಇದು ಇಟ್ಟುಕೊಂಡು ಡಿಸೆಬಿಲಿಟಿಗಾಗಿ ಮಾತಾಡುವಂಥ ಯಾವುದೇ ಒಂದು ಪ್ರತಿನಿಧಿತ್ವ ಅಲ್ಲಿ ಇಲ್ಲ. ಅದು ರಾಜ್ಯಸಭೆ ಇರ್ಬೋದು, ಅಲ್ಲ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಕೂಡ ಅಪೇಕ್ಷೆ ನಮ್ಮಂಥವರನ್ನು ರೆಪ್ರೆಸೆಂಟೇಟ್ ಮಾಡುವಂಥ ಒಂದು ಪ್ರತಿನಿಧಿ ಅಲ್ಲಿದ್ದರೆ ನಮ್ಮ ಬೇಕು ಬೇಡಗಳು. ಉದಾಹರಣೆಗೆ ಇವತ್ತು 21 ಡಿಸೆಬಿಲಿಟಿ, ನಮ್ಮ ಡಿಸೆಬಿಲಿಟಿ ಸೆಪ್ರೇಟಾಗಿ ಮೆನ್ಷನ್ ಆಗಲಿಲ್ಲ. ಅದನ್ನು ಸೆಪ್ರೇಟಾಗಿ ಮೆನ್ಷನ್ ಮಾಡಿದರೆ ಏನು ಉಪಯೋಗ ಉಂಟಾ ನೋಡಬೇಕು. ಯಾಕಂದರೆ ಹಿಮೋಫಿಲಿಯಾ, ಮೊನ್ನೆ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ ಪದ್ಮಶ್ರೀ ಸಿಕ್ಕಿತ್ತು, ನನ್ನ ಆತ್ಮೀಯರು, ದಾವಣಗೆರೆಯವರು. ಅವರು ಹಿಮೋಫಿಲಿಕ್, ಅವರು ಮದುವೆ ಆಗಲಿಲ್ಲ, ದತ್ತು ತೆಗೊಂಡ್ರು ಮಗನನ್ನು. ಅವನು ಇಂಜಿನಿಯರಿಂಗ್ ಆಯಿತು, ಹೆಂಡತಿಯನ್ನು ಪ್ಯಾಥಾಲಜಿ ಮಾಡಿಸಿದ್ರು, ಅವರು ಡಾಕ್ಟರ್ ಆದರು. ಯಾಕಂದರೆ ಅದು ರಕ್ತ ಕಣಗಳು ಒಡೆದು ಹೋಗೋದು, ಅದು ಬ್ರೈನಲ್ಲಿ ಇರ್ಬೋದು, ಶರೀರದಲ್ಲಿ ಇಮ್ಮಿಡಿಯೇಟ್ ಅವರಿಗೆ ಬ್ಲಡ್ ಕೊಡಬೇಕು, ಅಡ್ಮಿಟ್ ಆಗಬೇಕು. ಅವರು 5,000 ಇಡೀ ಕರ್ನಾಟಕದಲ್ಲಿ ಇರೋದು. ಇಡೀ ಒಂದು ಡಿಸೆಬಿಲಿಟಿ ಆಗಿ ಬಂದಿದೆ, ಅವರಿಗೂ ಕೂಡ ಗ್ರ್ಯಾಂಟ್ ಉಂಟು. ಆದರೆ ಅದರ ಹಾಗೆ ನಾವು ಆಗಬೇಕು. ನಮ್ಮ ಹತ್ರ ಸಹ ಏನು ತೀವ್ರತೆ ನಮಗೂ ಸಹ ಉಂಟು. ಅಂದರೆ ನಾನು ಅದು ಮಾಡಿದ್ದು ತಪ್ಪಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಬದಲಾಗಿ ಸರ್ಕಾರಗಳು ಹೀಗೆ ಆಗಬೇಕು. ಉದಾಹರಣೆಗೆ ಇರುವ ಡಿಸೆಬಿಲಿಟಿಯಲ್ಲಿ 2-3 ವರ್ಷದ ಹಿಂದೆಯಿಂದ 2 ಬಜೆಟಲ್ಲಿ 7 ಡಿಸೆಬಿಲಿಟಿಗೆ ಯಾವುದು ಡಿಪೆಂಡೆನ್ಸಿ ಜಾಸ್ತಿ ಉಂಟು ಆ 7 ಡಿಸೆಬಿಲಿಟಿಗೆ ಕ್ಯಾರ್ಟೇಕರ್ ಅಲವೆನ್ಸ್ 1,000 ಕೊಡ್ತಾ ಉಂಟು 3 ವರ್ಷದಿಂದ ಈಚೆ. ಪ್ರತಿ ಬಜೆಟಲ್ಲಿ 3 ಬಜೆಟಲ್ಲಿ ಕೂಡ ನಮ್ಮ ಪ್ರಯತ್ನಗಳು ತೆಗೆದು ಕೆಳಗಾಗ್ತಾ ಇದ್ದಾರೆ. ನಾವು ಇರುವಂಥದ್ದು 25,000 to 30,000 ಮಂದಿ ಅಷ್ಟೇ. 30,000 ಮಂದಿಗೆ ಕನಿಷ್ಠ 1,000 ರೂಪಾಯಿ ಕೊಡ್ಲಿಕ್ಕೆ ಆಗುದಿಲ್ಲ. ಅಂದರೆ ಯಾಕಂದರೆ ನನ್ನೊಟ್ಟಿಗೆ ನನ್ನ ಮನೆಯಲ್ಲಿ ನನ್ನ ನೋಡಲಿಕ್ಕೆ ಮತ್ತೊಬ್ಬ ಬೇಕೇ ಬೇಕು. ಅದು ತಾಯಿ ಇರ್ಬೋದು, ತಂಗಿ ಇರ್ಬೋದು, ಹೆಂಡತಿ ಇರ್ಬೋದು, ಅಣ್ಣ ಅಕ್ಕನವರು ಇರ್ಬೋದು, ಯಾರಾದರೂ. ಅವರ ದುಡಿತವೂ ಕೂಡ ಕಡಿಮೆ ಆಗ್ತದೆ ಅಲ್ಲಿ, ಅವರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ನಾನಾದರೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಊಟ ಎಲ್ಲ ಇಟ್ಟರೆ ನಾನು ಒಬ್ಬನೇ ಇರ್ತೇನೆ. ಆದರೆ ಸರ್ವೈಕಲ್ ಇಂಜುರಿ ಗಾಯಗಳು ಇದ್ದವರು ಮ್ಯಾಕ್ಸಿಮಮ್ ಇದ್ದಾರೆ, ಅವರ ಸ್ಥಿತಿ ಚಿಂತಾಜನಕ ಉಂಟು. ಅದು ಅನುಭವಿಸಿದವನಿಗೆ ಗೊತ್ತು. ನೋಡಿದರೂ ಕೊಡುವ ಇಲ್ಲ. ಎಂತ ಚಾಯ್ ಪೇ ಚರ್ಚೆ ಇದ್ದ ಹಾಗೆ ನಮ್ಮ ಸ್ಪೈನಲ್ ಇಂಜುರಿಯವರೊಟ್ಟಿಗೆ ಒಮ್ಮೆ ಚರ್ಚೆ ಮಾಡಬೇಕು. ಯಾಕಂದರೆ ಸಮಾಜಕ್ಕೆ ಗೊತ್ತಾಗಬೇಕಲ್ಲ ಇಂಥವರು ಇದ್ದಾರೆ. ಯಾಕಂದರೆ ನಮಗೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಸ್ಟ್ರೈಕ್ ಮಾಡಲಿಕ್ಕೂ ಆಗೋದಿಲ್ಲ, ಅಥವಾ ಬೆಳ್ತಂಗಡಿ ಇಲ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಕೂಡ ನಮ್ಮ ಹತ್ರ ಸ್ಟ್ರೈಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೂರ ಬರಲಿಕ್ಕೂ ಸಾಧ್ಯ ಇಲ್ಲ ಹೆಚ್ಚಿನವರಿಗೆ. ಮತ್ತೆ ನಮ್ಮ ಧ್ವನಿ ಕ್ಷೀಣವೇ ಯಾವುದು. ಇನ್ನು ನೀವು ಅನೇಕ ಮಂದಿಗೆ ಹೊಸ ಜೀವನವನ್ನೇ ಕಲ್ಪಿಸಿಕೊಟ್ಟಂಥವ್ರು. ಈಗ ನಮ್ಗೆ ನಿಮ್ಮ ಬಗ್ಗೆ ಕೇಳಬೇಕು. ಆಕ್ಚುಲಿ ನಿಮ್ಗೆ ಏನಾಗಿತ್ತು, ಯಾವ ಟೈಮ್ ಆ ದಿನವನ್ನ ನೀವು, ಆಕ್ಚುಲಿ ಅದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳೋಕೆ, ಬಟ್ ಈಗ ಅದನ್ನ ಮೀರಿ ಹೊರ ಬಂದಿದ್ದೀರಾ, ಅನೇಕ ಸಾಧನೆ ಕೂಡ ಮಾಡಿರುವಂಥದ್ದು. ಸೊ ಆ ದಿನವನ್ನ ಅದು ಏನಾಗಿತ್ತು ಅಂತ ಹೇಳ್ಬೋದಾ? ನಾನು ಡಿಪ್ಲೊಮಾ ಮಾಡಿ ಒಂದು ಅಂಗಡಿಯನ್ನು ಪ್ರಾರಂಭಿಸಿದ್ದೆ ಹಳೆಪೇಟೆಯಲ್ಲಿ, ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್. ಅದು ಈಗ ಶಿಫ್ಟ್ ಆಗಿದೆ ಮತ್ತು ನನ್ನ ಆತ್ಮೀಯ ಜನಾರ್ದನ್ ನೋಡ್ತಾ ಇದ್ದಾರೆ. ನಾನು ಕೊಟ್ಟಿದ್ದೇನೆ ಆಗನೇ, ಬಿದ್ದ 1 ವರ್ಷದೊಳಗೆ ಕೊಟ್ಟಿದ್ದೇನೆ. ಬಿದ್ದದ್ದು ಕೂಡ ನನ್ನ ಮನೆಯ ಕೆರೆಯ ಕೆಲಸಗಳಿಗಾಗಿ. ನಾನು ವೋಲ್ಟೇಜ್ ಕಮ್ಮಿ ಇತ್ತು, ಡಿಪ್ ಆಯಿತು ಅಂತೇಳಿ ಟ್ರಾನ್ಸ್ಫಾರ್ಮರ್ ದೊಂಡೋಲೆ ಹತ್ತಿರ ಹೋಗಿ ಆ ದೊಂಡೋಲೆ ಟ್ರಾನ್ಸ್ಫಾರ್ಮರಲ್ಲಿ ಬಿದ್ದವನು. ಇನ್ಪುಟ್ಟನ್ನೇ ಮುಟ್ಟಿದ್ದು 11,000 ವೋಲ್ಟ್. ಓದಿದ್ದೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಾನು ಮುಟ್ಟಬೇಕಾಗಿದ್ದ ಔಟ್ಪುಟ್ 250 ವೋಲ್ಟ್, ಟೆಸ್ಟರ್ ಕೆಪಾಸಿಟಿ 250. ಇಮಿಡಿಯೇಟ್ ಬಿದ್ದಾಗುವಾಗ ಸೊಂಟದ ಭಾಗವೇ ನೆಲಕ್ಕೆ ತಾಗಿತ್ತು. ಅಲ್ಲಿಯೇ ಸ್ಪರ್ಶಜ್ಞಾನ ಮತ್ತು ನಿಯಂತ್ರಣ ಹೋಯಿತು. ಅಲ್ಲಿಂದ ಹಾಸ್ಪಿಟಲಿಗೆ ಹೋಗುವಂಥ ರೀತಿಗಳು ತಪ್ಪಾಯಿತು. ಅವರು ಮಗುವಿನಾಗಿ ನನ್ನನ್ನು ಹೆಗಲಿಗೆ ಹಾಕಿ ತಗೊಂಡೋದ್ರು. ಆಗ ಹೊಟ್ಟೆಗೆ ಪ್ರೆಷರ್ ಬಿತ್ತು, ಆ ಕರುಳಿಗೆ ಒತ್ತಿತ್ತು ಆ ಬೋನು. ಮತ್ತು ಅಂಬಾಸೆಡರ್ ಕಾರ್ ಬಂತು, ಪಕ್ಕದ ಮನೆಗೆ ತಗೊಂಡೋದಾಗ ಆ ಪಕ್ಕದ ಮನೆಗೆ ಅಂಬಾಸೆಡರ್ ಬಂತು. ಅಲ್ಲಿ ನನ್ನನ್ನು ಅಂಬಾಸೆಡರ್ಗೆ ಶಿಫ್ಟ್ ಮಾಡಿದರು, ಕಾಲನ್ನು ಹೊರಗೆ ಹಾಕಿದರು ಹಿಂಬದಿಯ ಸೀಟಲ್ಲಿ. ಅದು ಇಲ್ಲಿಂದ ಮಂಗಳೂರಿಗೆ ಹೋಗುವಾಗ ಅದು ಎಲ್ಲ ಮೂಮೆಂಟ್ಸ್ ಆಯಿತು, ಮುಂದೆ ಹಿಂದೆ ಆ ಬೋನ್ಗಳು. ಸೊ ಹೋಗ್ತಾ ಬ್ಲಡ್ ವಾಮಿಟ್ ಆಯಿತು, ಮತ್ತೆ ಆಯಿತು, ತುಂಡು ಬಂತು. ಮತ್ತು ಸಂಜೆ ಸರ್ಜರಿ ಆಯಿತು. ಸರ್ಜರಿ ಆಗುವಾಗ
ಆ, ಕೇವಲ ಹೇಳಿದರು ವಿನಾಯಕರೇ ಸರ್ಜರಿ ಮಾಡ್ತೇವೆ ಅಂತ. ಮತ್ತೆ ಹೇಳಿದರು. 2 ದಿನ ನನ್ನ ಕಾನ್ಷಿಯಸ್ ಬರಲಿಲ್ಲ, ಯಾಕಂದರೆ ಬ್ಲಡ್ 8-9 ಬಾಟ್ಲ್ ಕೊಟ್ಟಿದ್ದರು ಮತ್ತು ಬಿ ಪಿ ಡೌನ್ ಆಗಿತ್ತು. ಒಂದು 2 ದಿನ ಕಾಯಬೇಕು ಹೇಳಿದರು. ಮತ್ತು ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇದು ರಿಕವರಿ ಇಲ್ಲ, ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೇನೆ, ದೇವರನ್ನು ಪ್ರಾರ್ಥಿಸಿ ಅಂತ ನಮ್ಮ ಡಾಕ್ಟರ್ ಹೇಳಿದರು. ಆದ ಕಾರಣ ಊರಿನವರಿಗೂ ಕೂಡ ಅದೇ ಹೇಳಿದರು. ಮತ್ತು ಅಣ್ಣನವರು ಬಂದರು. 3 ತಿಂಗಳು ಆಸ್ಪತ್ರೆಯ ವಾಸ. ಅಲ್ಲಿ ಒಂದಷ್ಟು ನನ್ನನ್ನು ಅಪ್ಡೇಟ್ ಮಾಡಲಿಕ್ಕೂ ಕೂಡ ತುಂಬ ಪ್ರಯತ್ನ ಪಟ್ಟಿದ್ದರು, ಥೆರಪಿಸ್ಟ್ಗಳಿರ್ಬೋದು ಅಥವಾ ಡಾಕ್ಟ್ರುಗಳಿರ್ಬೋದು. ಯಾಕಂದರೆ ಅವರಿಗೆ ಸಿಕ್ಕಿದ ಫಸ್ಟ್ ಮೇಜರ್ ಸರ್ಜರಿ ನನ್ನದಿತ್ತು, ಡಾಕ್ಟರ್ ಲೆಸ್ಟರ್ ಡಿಸೋಜಾ ಅಂತ. ಹಾಗೆ ಆದ ಕಾರಣ ಆ 3 ತಿಂಗಳು ಅದು ನರಕಯಾತನೆ ಅಂತ ಹೇಳಲಿಲ್ಲ, ಬದುಕಿನ ಹೋರಾಟ ಅಲ್ಲ, ಬದುಕನ್ನು ಬದಲಾಯಿಸಿದ್ದು. ಯಾಕಂದರೆ ನನ್ನ ಒಟ್ಟಿಗೆ ಇದು ಹಗಲಲ್ಲಿ ನನ್ನ ಅಕ್ಕನವರೆಲ್ಲ ಬಂದು ಊಟ ಕೊಡುವಂಥದ್ದು ಮಾಡ್ತಿದ್ರು. ರಾತ್ರಿ ಬರುವಾಗ ನನ್ನ ಫ್ರೆಂಡ್ಸ್ಗಳು 2 ಜನ ಶಿಫ್ಟ್ ವೈಸ್ ರಾತ್ರಿಯಲ್ಲಿ ಇರ್ತಾಯಿದ್ರು, ಅಲ್ಲಿ ಮಂಗಳೂರಲ್ಲಿ ಇರುವಂಥವ್ರು. ಆದ ಕಾರಣ ಒಂದು ದಿನ 3 ತಿಂಗಳ ನಂತರ ವೀಲ್ಚೇರಲ್ಲಿ, ಅದು ವೀಲ್ಚೇರ್ ಅಂತ ಈಗಲ್ಲ, ಇದು ವಿಜಯವಾಹಿನಿ, ವಿಜಯರಥ ಅದೀಗ ವಿಜಯರಥ ಆಗಿದೆ. ಯಾವ ಕುಟುಂಬ ನನಗೆ ಸಪೋರ್ಟ್ ಮಾಡಿದೆ, ಸಮಾಜ ಸಪೋರ್ಟ್ ಮಾಡಿದೆ, ಆ ರೀತಿ ಎಲ್ಲರಿಗೂ ಸಿಕ್ಕಿದರೆ ಬದುಕು ಮಾಡಲಿಕ್ಕೆ ಕಷ್ಟ ಇಲ್ಲ. 26ನೇ ವಯಸ್ಸು, 1996 ಮಾರ್ಚ್ 21. ಸೊ ನಾನು ಡಿಸ್ಚಾರ್ಜ್ ಆದದ್ದು ಕೂಡ ಮಾರ್ಚ್ 21, 6ನೇ ತಿಂಗಳು. ಅದರ ನಂತರ ನಂದು ಫೀಮರ್ ಫ್ರ್ಯಾಕ್ಚರ್ ಆಯಿತು. ಇದು ಮಸಾಜ್ ಅಲ್ಲ, ಎಣ್ಣೆ ಹಚ್ಚಿಕೊಂಡು ಪದ್ಮಾಸನ ಮಾಡಿದೆ. ಈ ಕಾಲು ಇದರ ಮೇಲೆ ಇತ್ತು, ಬಗ್ಗಲಿಲ್ಲ ಈ ಕಾಲು, ಟಕ್ಕ ತುಂಡಾಯಿತು. 1.5 ಫೀಟ್ ಇದ್ದು ರಾಡ್. ಇಂಥ ಬೇರೆ ಬೇರೆ ಸ್ಟೋನ್ ಆಗಿತ್ತು. ಈಗ ಮೊನ್ನೆ ಒಂದು ಬೈಪಾಸ್ ಸರ್ಜರಿ ಕೂಡ ಆಯಿತು. ಬಲಕಾಲಿಗೆ ಬ್ಲಡ್ ಸಪ್ಲೈ ಇಲ್ಲ. ಸೊ ತೊಡೆಯ ಸಂದು ಕೊಯ್ದು ಇಲ್ಲಿಂದ ಅಲ್ಲಿವರೆಗೆ ಒಂದು ಬೈಪಾಸ್ ಸರ್ಜರಿ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲವೂ ಕೂಡ ಯಾಕಂದರೆ ಇಷ್ಟು ಆ್ಯಕ್ಟಿವಲ್ಲಿ ಇರೋ ನೀವು ಸಹ ಗೊತ್ತಾಗಲಿಲ್ಲ ಅಂದರೆ ಪಾಪ ನನಗಿಂತ ಎಷ್ಟೋ ಕಷ್ಟದಲ್ಲಿ ಇರೋರು ಹೇಗೆ ಬದುಕುತ್ತಾರೆ ಅಂತ ಅದು ಬೇಜಾರಾಗ್ತದೆ. ನಾನು ಬಿದ್ದದ್ದಲ್ಲ, ನನ್ನ ಬದುಕನ್ನು ಸರಿ ಮಾಡಿಕೊಟ್ಟಿದೆ ಸಮಾಜ ಮತ್ತು ನನ್ನ ಕುಟುಂಬದವರು. ಇವತ್ತು ಕೂಡ ಕೃಷಿ ಮಾಡ್ತೀವಿ ಅಂತಾದರೆ, ಏನು ಮಾಡ್ತೀರಿ ಅಂತಾದರೆ ಸಪೋರ್ಟ್ ಉಂಟು ಮತ್ತು ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ. ಮತ್ತು ನನ್ನದೇ ಆದಂಥದ್ದು ಒಂದು 3-3.5 ಎಕರೆ ರಬ್ಬರ್ ತೋಟ ಉಂಟು, ಅದನ್ನು ನನ್ನನ್ನು ಮೇಂಟೈನ್ ಮಾಡಲಿಕ್ಕೆ ಅದು ಅವರಿಗೂ ಖುಷಿ, ಯಾರಿಗೆ, ಮನೆಯವರಿಗೂ ಕೂಡ. ಇಷ್ಟು ನನ್ನ ಬದುಕು. ಈಗ ಪೂರ್ತಿ ಸಮಯ ವಾಲಂಟಿಯರ್ ಆಗಿ ನಾನು ಟ್ರಸ್ಟಿನ ಎಲ್ಲ ಜವಾಬ್ದಾರಿಯಲ್ಲಿದ್ದೇನೆ. ಈಗ ಪುನಃ ಅಧ್ಯಕ್ಷನ ಜವಾಬ್ದಾರಿ, ಯಾಕಂದರೆ ಇನ್ನೊಂದು 1 ವರ್ಷದೊಳಗೆ ಅಥವಾ 6 ತಿಂಗಳೊಳಗೆ ಇದು ಲೋಕಾರ್ಪಣೆಗೊಳ್ಳಬೇಕು. ಆದ ಕಾರಣ 2ನೇ ಸಲ ಅಧ್ಯಕ್ಷತೆಯನ್ನು ಕೇಳಿ ಪಡ್ಕೊಂಡಿದ್ದೇನೆ. ನೀವು ಮಾದರಿ, ಸ್ಫೂರ್ತಿ ಎಲ್ಲ ಕೂಡ ಆಗಿರುವಂಥದ್ದು. ನಿಮ್ಮಂತ ಅನೇಕ ಮಂದಿ ಅದಕ್ಕಿಂತ ಅಪಾಯಕಾರಿ ಸ್ಥಿತಿ ಕೂಡ ಆಗಿರ್ಬೋದು, ಅಂಥವರು ಮನೆಯಲ್ಲೇ ಕೂತು ನನ್ನ ಜೀವನವೇ ಹೋಯ್ತು, ನನಗೇನು ಜೀವನವೇ ಇಲ್ಲ, ಇನ್ನು ಸತ್ರು ಓಕೆ, ಆ ಥರ ಮನಸ್ಥಿತಿಗೆ ಹೋಗಿರ್ತಾರೆ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀರಿ? ನಾನು ಕೂಡ ಅದೇ ರೀತಿಯಲ್ಲಿ ಬಂದವನು. ಕೃಷ್ಣ ಭಟ್ರು ಸ್ವಲ್ಪ ನನ್ನನ್ನು ಆ ರೀತಿ ಹೇಳದೇ ಇರ್ತೀರ, ನಾನು ಕೂಡ ಗಾಯ ಹಾಕೊಂಡು ಅಥವಾ ಮಾನಸಿಕ ಒತ್ತಡದಲ್ಲಿ ಮನೆಯಲ್ಲಿ ಡಿಪ್ರೆಷನ್ಗೆ ಹೋಗ್ತಿದ್ನ. ಬಿ ಪಿ ಅಂತೂ ಬಂದಿದೆ ಬಿಡಿ, ಅದರ ನಂತರ ಹೋಗ್ತಿದ್ನ ಗೊತ್ತಿಲ್ಲ. ಆದರೆ ಸಿಕ್ಕಿದ ಅವಕಾಶಗಳನ್ನು ಸಿಗ್ತದೆ, ಅವಕಾಶ ಅದು ಯಾರಿಗೂ ಸಿಗ್ತದೆ. ಅದು ಸಣ್ಣ ಅವಕಾಶ ಇರ್ಬೋದು, ದೊಡ್ಡ ಅವಕಾಶ ಇರ್ಬೋದು. ಅದನ್ನು ನಾವು ಬಳಸಲಿಕ್ಕೆ ಅಭ್ಯಾಸ ಮಾಡಬೇಕು. ಈಗ ಮನುಷ್ಯ ಆದಮೇಲೆ ಅವನು ಡಿಸೆಬಿಲಿಟಿ ಇರಲಿ ಮತ್ತೊಂದು ಇರಲಿ, ಅವನು ಕೂಡ ಒಂದು ಹಂತದಲ್ಲಿ ಅವನು ಕೂಡ ಡಿಪ್ರೆಷನ್ಗೆ ಹೋಗುವವನು. ಆದ ಕಾರಣ ಯಾಕಂದರೆ ಸಂಘದ ಶಾಖೆಯಲ್ಲಿ ಬೆಳೆದವನು, ITC ಆಗಿದೆ, OTC ಆಗಿದೆ. ಅಲ್ಲಿ ನಮಗೆ ಆ ದೇಶಭಕ್ತಿ ಗೀತೆಗಳು, ಆಳಬಲ್ಲೆವು ಬಾಳಬಲ್ಲೆವು ಸೋಲನಲ್ಲೇ ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡನ್ನು ಉಳಿಸಲು ಒಲ್ಲೆವು. ನಾಡನ್ನು ಉಳಿಸಲಿಕ್ಕೆ ಬೇಡ, ನನ್ನನ್ನು ಉಳಿಸಲಿಕ್ಕೆ, ನನ್ನ ಆರೋಗ್ಯವನ್ನು ಉಳಿಸ್ಲಿಕ್ಕಾದ್ರೆ ನಾವು ಹೋರಾಡ್ಬೋದಲ್ಲ ಅಲ್ವಾ? BP ಬರದಾಗೆ, ಶುಗರ್ ಬರದಾಗೆ, ಗಾಯ ಆಗದಾಗೆ ನಿರಂತರ. ಯಾಕಂದರೆ ನಾನು ರಿಹ್ಯಾಬಿಲಿಟೇಟ್ ಆಗುವಾಗ ನನ್ನೊಟ್ಟಿಗೆಲ್ಲ ನನಗೆ ಹೇಳಿಕೊಡುವಂಥ ಡಾಕ್ಟ್ರುಗಳು ಅಥವಾ ಥೆರಪಿಸ್ಟ್ಗಳು ಅಥವಾ ಒಬ್ಬ NGOದವನು ಅಥವಾ ಇಂಥದ್ದು ವೀಲ್ಚೇರ್ ಇಲ್ಲಿ ಸಿಗ್ತದೆ ಅಥವಾ ಟ್ರೀಟ್ಮೆಂಟ್ ಇಂಥದ್ದು ಈ ಹಾಸ್ಪಿಟ್ಲಲ್ಲಿ ಸಿಗ್ತದೆ ಅಂತ ಹೇಳುವಂಥವರಿಲ್ಲ. ಆದರೆ ಈಗ ನಾವಿದ್ದೇವೆ. ಇವತ್ತು 850 ಮಂದಿಯ ಮನೆ ಇವತ್ತು ಸ್ವಲ್ಪ ವಿಶ್ವಾಸದಲ್ಲಿ ಉಂಟು ಅಂತಾದರೆ ಅದು ಸೇವಾಧಾಮದ ಈ ಕೆಲಸಗಳಿಂದ. ಇವತ್ತು ಕೂಡ ಅವರ ಹೆಂಡತಿ ಫೋನ್ ಮಾಡಿದರು, ಹೀಗೆ ಮಾತಾಡ್ತಾ, ದೇವ್ರೆ ಅಂತ ಹೇಳಿದರು. ಯಾಕೆ ಹೇಳ್ತೀರಿ ಕೇಳಿದೆ.
ಇಲ್ಲ ನಮ್ಮ ನನ್ನ ಗಂಡನಿಗೆ ನೀವು ಬದುಕು ಕೊಟ್ಟಿದ್ದವರು, ನಾನು ಕೊಟ್ಟದಲ್ಲ, ಅದು ಸೇವಾಧಾಮ ಕೊಟ್ಟದ್ದು ಹೇಳಿ. ಇಲ್ಲ ಅದರದ್ದು ನೀವೇ ಅಲ್ಲ ಸಂಸ್ಥಾಪಕರು, ನಿಮಗೆ ಅದು ಕ್ರೆಡಿಟ್. ಇರ್ಲಿ, ತೊಂದರೆ ಇಲ್ಲ ಹೇಳಿ. ಖುಷಿ ಇದ್ರೆ ಆಯ್ತು ಮತ್ತು ಆರಾಮಿದ್ರೆ ಆಯ್ತು. ರೋಗ ಇಲ್ಲದ ಸ್ಥಿತಿಯಲ್ಲಿ ಇದ್ರೆ ಆಯ್ತು. ಯಾಕಂದ್ರೆ ಇದು ರೋಗ ಅಲ್ಲ, ಸ್ಪೈನಲ್ ಇಂಜುರಿ ಏನೋ ಇಂಜುರಿ ಆಗಿದೆ. ಯಾಕಂದ್ರೆ ನಮ್ಮ 26 ವರ್ಷ ನಾನು ಬಾಕಿಯವ್ರ ಹಾಗೆ ಇದ್ದಲ್ಲ, ನನಗೂ ಕೂಡ ಕನಸುಗಳಿತ್ತು. ಆ ಕನಸುಗಳೆಲ್ಲ ಆಗಿದ್ದು ಕನಸುಗಳು ಬೇರೆ, ಈಗದ್ದು ಕನಸುಗಳು ಬೇಕಿದೆ. ಯಾಕಂದ್ರೆ ಈಗ ಸರಿ ಇದ್ರೆ ಮದುವೆ, ಮಕ್ಕಳು. ಈಗ 2 ಹುಡುಗಿಯರ ನೋಡಿದ್ದೆ, ಬಿಟ್ಟಿದ್ದೆ. ಇನ್ನು ಮದುವೆ ಆಗುವ ಆ ಸಂದರ್ಭ ಅದು 26ನೇ ವಯಸ್ಸು. ಆದ್ರೆ ಇವತ್ತು ಅದು ಆ ದೃಷ್ಟಿಯೇ ಇಲ್ಲ. ಒಂದಷ್ಟು ಕೃಷಿಗಳನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ ನಾನೇ. ಬಿದ್ದ ನಂತರ 1,000 ಗಿಡ ರಬ್ಬರ್ ನಟ್ಟದ್ದು. ಈಗ ಮೊನ್ನೆ ಒಂದು 400 ಅಡಿಕೆ ಗಿಡ ನೆಟ್ಟಿದ್ದೇನೆ. ಅಣ್ಣನ ಸಪೋರ್ಟ್ ಉಂಟು. ಸೊ ಅದು ಒಂದು. ಮತ್ತೆ ಇಲ್ಲಿ ಬೇಕಾದಷ್ಟು ಅವಕಾಶಗಳುಂಟು. ಈ ಡಿಸೆಬಿಲಿಟಿ ಸೆಕ್ಟರ್ ಯಾರಿಗೂ ಬೇಡ, ಇಲ್ಲಿ ಕಾಂಪಿಟೇಟರ್ಗಳೇ ಇಲ್ಲ. ನೀವು ನೋಡಿ, ಸ್ಪೈನಲ್ ಇಂಜುರಿಯವರಿಗಾಗಿ ಅವೇರ್ನೆಸ್ಗಳು ಇಲ್ಲ, ಡಾಕ್ಟರ್ಗಳು ಕೂಡ ಕೊಡೋದಿಲ್ಲ. ಏನು ಮಾಡಬೇಕು? ಎಷ್ಟು ಕೆಲಸ ಮಾಡಿದರೂ ಸಾಲೋದಿಲ್ಲ. ಇದು ಅಡ್ವರ್ಟೈಸ್ಮೆಂಟ್ ಎಷ್ಟು ಕೊಡ್ಬೋದು, ಯಾವ ಚಾನಲಲ್ಲಿ ಕೊಡ್ಬೋದು? ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಬರುವ ತಿಂಗಳಿದ್ದು ಸಂಬಳ ಹೇಗೆ, ಬರುವ ತಿಂಗಳಿದ್ದು ಆ ಫ್ಲೋರ್ ಇದ್ದು ಏನು ಮಾಡೋದು, ಎಲ್ಲಿಂದ CSR ತರುವುದು, ಇದೇ ನಮ್ಮದು ಯೋಚನೆಗಳು. ಯಾಕಂದರೆ ಸೇವಾಧಾಮಕ್ಕೂ ಕೂಡ ಹೋಗುವಂಥದ್ದು ಈಗ ಕಡಿಮೆ. ನಿನ್ನೆ ಹೋಗಿದ್ದೆ, ಒಂದು ದಿನ ಇದ್ದೆ. ಯಾಕಂದರೆ ಅವರು ಕೂಡ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಮಾತುಗಳು ಇರ್ಬೋದು, ನಮ್ಮ ಕ್ರಿಯೆಗಳು, ಮತ್ತು ನಮ್ಮದು ಏನೋ ಮಾತುಗಳು ಖುಷಿ ಕೊಡ್ತದೆ. ಆದ ಕಾರಣ ಪೂರ್ತಿ ನನ್ನ ಸಮಯ ಸೇವಾ ಭಾರತಿಗೆ ಇಟ್ಟಿದ್ದೇನೆ. ಅದು ಇನ್ನೊಂದು, ಸಮಾಜದಲ್ಲಿ ಎರಡು ಮುಖ ಇದೆ. ಒಂದು ಮುಖ ನಿಮ್ಮಂಥ ಅನೇಕ ಯಾರೆಲ್ಲ ಈಗ ಸಮಸ್ಯೆ ಇರ್ತಾರೋ ನೋಡಿದಾಗ ಸ್ವಲ್ಪ ಕರುಣೆಯೋ, ಅವ್ರಿಗೆ ಸಪೋರ್ಟ್ ಮಾಡುವಂಥ ಎಲ್ಲ ಕೂಡ ಇರುವಂಥದ್ದು, ಸಹಕಾರ ಕೊಡುವಂಥದ್ದು. ಇನ್ನೊಂದು ಮುಖ ಇದೆ, ಇನ್ನೊಂದು ಸಮಾಜ ಇದೆ. ನೋಡಿದಾಗ ಅವ್ರ ತಿರಸ್ಕಾರ ಭಾವನೆ ನೋಡುವಂಥದ್ದು, ಅವ್ರ ಕೈಲಾಗದವ್ರು ನೋಡ್ಕೊಳ್ಳುವಂಥವ್ರು ತುಂಬ ಮಂದಿ ಇರ್ತಾರೆ. ಸೊ ಅವ್ರಿಗೆ ನಿಮ್ಮ ಒಂದು ಮಾತೇನು? ಒಂದು ತಿರಸ್ಕಾರ, ಅವಮಾನಗಳು ಅದು ಸಹಜ. ಯಾಕಂದರೆ ವ್ಯಕ್ತಿ ಬೆಳೀತಾ ಇದ್ದಾಗೆ ಅವನ ಮೇಲೆ ಸ್ವಲ್ಪ ಕಣ್ಣು ಕೆಂಪಾಗುವಂಥದ್ದು. ಅವನ ಒಂದು ಕಾರು ತೆಗೆದ, ಅವನು ಮನೆ ಮಾಡಿದ, ಮದುವೆ ಆದ, ಸೆಟ್ಲ್ ಆದ ಅಂದರೆ ಅದು ಪಕ್ಕದ ಮನೆಯವನಿಗೂ ಕೂಡ ಅದು ಸಹಜ. ಇಲ್ಲಿ ಈ NGO ಫೀಲ್ಡಲ್ಲಿಯೂ ಕೂಡ ಉಂಟು ಅಂಥದ್ದು. ಯಾಕಂದರೆ ಪ್ರಾರಂಭಕ್ಕೆ ನನಗೆ ಸೇವಾಧಾಮ ಮಾಡುವಾಗ, ಸೇವಾಭಾರತಿ ಪ್ರಾರಂಭ ಆಗಿತ್ತು. ಸೇವಾಧಾಮ ಮಾಡುವಾಗ ಸಾಧ್ಯ ಉಂಟಾ ಅಷ್ಟು ಬೆಡ್? 5 ಬೆಡ್ ಸ್ಟಾರ್ಟ್ ಮಾಡಿದ್ದೆ ನಾವು. 8 ತಿಂಗಳಲ್ಲಿ 10 ಬೆಡ್ಗೆ ಬಂದೆವು. ಅಲ್ಲಿ 5 ಬೆಡ್ ಫಿಲ್ ಆಗಲಿಕ್ಕೆ ಸಾಧ್ಯ ಉಂಟಾ? ಅಷ್ಟು ಮಂದಿ ಇದ್ದಾರೆ. ಮತ್ತೆ ಮತ್ತೆ ನೋಡಿದಾಗ 10 ಬೆಡ್ ಮಾಡಲೇಬೇಕಾಯಿತು. 10 ಬೆಡ್ ಮಾಡಿದಾಗಲೂ ಕೂಡ ನೀನು ಎಲ್ಲಿಂದ ದುಡ್ಡು ತರ್ತಿ, ಹೇಗೆ ತರ್ತಿ, ಸಾಧ್ಯ ಉಂಟಾ ನಿನ್ನ ಹತ್ರ ಅಂತ. ಆ ಟೈಮಲ್ಲಿ ನನ್ನ ಉತ್ತರ ಇಲ್ಲ ಅಂತಾನೆ ಮನಸ್ಸಲ್ಲಿ, ಆದರೆ ಬಾಯಲ್ಲಿ ಇಲ್ಲ. ನೋಡುವ ದೇವರಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪ್ರಾರಂಭದಲ್ಲಿಯೂ ಕೂಡ ನಮ್ಮ ಇಡೀ ಟೀಮ್ ಹೇಳಿತ್ತು, ಇಷ್ಟವರೆಗೆ ನೀವು ಕಂಪ್ಯೂಟರ್ಗಳನ್ನು ಕೊಟ್ರಿ, ಮರುದಿನ ಬಿಲ್ಲು ಕೊಟ್ಟರೆ, ಎಂಥ ಚಪ್ಪರ ಬಿಚ್ಚಿದ್ರಿ, ಲೈಟಿಂಗ್ನವನಿಗೆ, ಶಾಮಿಯಾನದವನಿಗೆ, ಸೌಂಡ್ಸಿನವನಿಗೆ ದುಡ್ಡು ಕೊಟ್ರಿ, ಮುಗೀತು. ಮತ್ತೊಮ್ಮೆ ಏನೋ ಪುಸ್ತಕಗಳನ್ನು ಕೊಟ್ರಿ, ಮುಗೀತು. ಇದು ಹಾಗಲ್ಲ ವಿನಾಯಕ, ಇದು ನಿನ್ನ ತಲೆ ಮೇಲೆ ಬೀಳುವುದು. ನಾವು ಸಮಯ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಸಪೋರ್ಟ್ ಮಾಡ್ಬೋದು ಅಷ್ಟೇ ಅಂತ ಯೋಚನೆ ಮಾಡು ಪ್ರಾರಂಭ ಆಗ್ಬೋದು. ಆಗಲೂ ಕೂಡ ನನ್ನ ದೃಷ್ಟಿ ಮತ್ತು ಹೆಜ್ಜೆ ಗಟ್ಟಿ ಇತ್ತು. ಅದು ಇವತ್ತು ಎಷ್ಟೋ ಮಂದಿಗೆ ಆಧಾರ ಆಗಿದೆ ಅಷ್ಟೇ. ಈಗ ನಿಮ್ಮ ಈ ವಿಜಯರಥ ಮೇಲೆ ಎಷ್ಟು ಸಮಯ ಆಯಿತು ನೀವು ಇದನ್ನು ಸಾಗಿಸ್ಕೊಂಡು? ಯಾವುದನ್ನು? ನಿಮ್ಮ ಈ ರಥ. ನನ್ನ ರಥಕ್ಕೆ 30 ವರ್ಷ. ಮೊನ್ನೆ ಮಾರ್ಚಿಂದ, ಮಾರ್ಚಲ್ಲಿ 30 ವರ್ಷ ಆಯಿತು. 96ರಿಂದ 2026, 1996ರಿಂದ 2026. ಈ ಸೇವಾ ಭಾರತೀಯ ಈ ಸೇವೆಗಳಿಗೋಸ್ಕರ ಈ ರಥ ಹಿಡ್ಕೊಂಡು ನೀವು ಎಲ್ಲೆಲ್ಲಿ ಸಂಚಾರ ಮಾಡಿದ್ರೆ ಹೇಗೆ? ಸಾಧಾರಣ ನನ್ನ ಓಡಾಟಗಳು 6 ಜಿಲ್ಲೆಯಲ್ಲಿ ಉಂಟು. ಅಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ 3 ದಿನದ್ದು ಕ್ಯಾಂಪ್ ಆಗುವಾಗ ಅವರೊಟ್ಟಿಗೆ 3 ದಿನ ಇದ್ದದ್ದು ಉಂಟು. ಅದರಲ್ಲಿ ಹಾಡು ಹೇಳಿಕೊಡೋದು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಇದು ಅವರಿಗೆ ಎಂಥದ್ದು ಅವೇರ್ನೆಸ್ ಕೊಡುವಂಥದ್ದು ಇರ್ಬೋದು, ಅಥವಾ ಜಾಥಾದಲ್ಲಿ ಅವರೊಟ್ಟೊಟ್ಟಿಗೆ ಇರುವಂಥದ್ದು ಇರ್ಬೋದು, ಅಥವಾ ಫಂಡ್ ರೈಸಿಂಗಿಗಾಗಿ ಒಂದಷ್ಟು ಕಮಿಟಿಗಳ ಮುಂದೆ, ಈಗ ರೋಟ್ರಿ ಲಯನ್ಸಿನವರಿದ್ದಾರೆ ಎಲ್ಲ ತಾಲೂಕಲ್ಲಿ, ಅವರನ್ನು ಮೀಟ್ ಆಗುವಂಥದ್ದು ಇರ್ಬೋದು, ದೊಡ್ಡ ಡೋನರ್ಗಳನ್ನು ಮೀಟ್ ಆಗುವಂಥದ್ದು, ಅಥವಾ CSR ಅಂತ ಹೇಳಬೇಕಾದ್ರೆ ಬೆಂಗಳೂರು ಹೆಚ್ಚಾಗಿ. ಇಲ್ಲಿ MRPL ಮತ್ತು NMPT ಕೊಟ್ಟಿದೆ ನಮಗೆ, ಬಟ್ ಬಾಕಿದ್ದೆಲ್ಲ ಬೆಂಗಳೂರಿಗೆ ಹೋಗ್ತಾ ಇರ್ತೇನೆ. ಹೋಗುವ ಮಾರ್ಗದ ಆಚೆ ಬದಿ ಈಚೆ ಬದಿ ಹತ್ತಿರದಲ್ಲಿ ಒಂದು 10 ಕಿಲೋಮೀಟರ್ನ ಒಳಗೆ ಅಂತಾದರೆ ನಾನು ಸ್ಪೈನಲ್ ಇಂಜುರಿಯವರ ಮನೆಗೆ ಹೋಗಿ 1 ಗಂಟೆ ಇದ್ದು ನಾವು ನಿನ್ನೊಟ್ಟಿಗಿದ್ದೇವೆ ನಾವು ಅಂತ ಹೇಳಿ ಬರ್ತೇವೆ. ಅದು ವಿಶ್ವಾಸ. ಆದ ಕಾರಣ ಒಂದು 100-150 ಮನೆಗಳ ಸಂಪರ್ಕ ಉಂಟು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಸೀದಾ ಒಮ್ಮೆ ಹೋಗುವ, ಕೆಲಸ ಮಾಡುವ, ಬರುವ ಅಂತಾಗಿದೆ. ಯಾಕಂದರೆ ಒಂದಷ್ಟು ಮೊದಲು ಈ ಬಿಲ್ಡಿಂಗಿನ ಕಲ್ಪನೆಗಳು ಇರಲಿಲ್ಲ. ಆಗ ಪ್ರತಿ ಮನೆಗೆ ಹೋಗ್ಬೋದಿತ್ತು, ನೋಡ್ಬೋದಿತ್ತು. ಅಂತೂ ಬಿಡುವುದಿಲ್ಲ, ಆಗಾಗ ಹೋಗ್ತೇನೆ. ಯಾಕಂದರೆ ಬೆಂಗಳೂರಲ್ಲಿಯೂ ಕೂಡ ನಮ್ಮಲ್ಲಿ ರಿಹ್ಯಾಬಿಲಿಟೇಟ್ ಆದವರು ಬೆಂಗಳೂರಲ್ಲಿದ್ದಾರೆ, ಬನ್ನಿ ವಿನಾಯಕರೇ ಅಂತ ಹೇಳ್ತಾರೆ. ಏನಿಲ್ಲ, ಒಂದು ಅವರೊಟ್ಟಿಗೆ ಇದ್ದು ಚಹಾ ಕುಡಿದು ಬಂದರೆ ಆಯಿತು, ಖುಷಿ ಪಡ್ತೇನೆ.
ಯಾವಾಗಾದ್ರೂ ಅವರ ಏನು ಖುಷಿಗಾಗಿ ಒಂದಿಷ್ಟು ಪರ್ಸನಲಿ ಏನು ಡೊನೇಷನ್ಸ್ ಕೊಡ್ತಾರೆ. ಇನ್ನು CSR ಫಂಡಿಗೆ ಹೋಗೋದು ಅಂತಾದರೆ ಅದು ಒಂದು ದೊಡ್ಡ ಹೋರಾಟವೇ. ನಮ್ಮ ಚರಣ್ ಅಂತ ಇದ್ದಾನೆ, ಅವನೊಟ್ಟಿಗೆ ಹೋಗೋದು. ಮತ್ತು ಅಲ್ಲಿ ಫಂಡ್ ರೈಸ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಉಂಟು. ಯಾಕಂದರೆ ಸ್ಪೈನಲ್ ಇಂಜುರಿ ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ನನ್ನನ್ನು ನೋಡುವಾಗ ಏನೋ ವೀಲ್ಚೇರಲ್ಲಿ ಇದ್ದೇನೆ ಅಥವಾ ಒಂದು ಟೇಬಲಲ್ಲಿ ಕೂತ್ರೆ ನನಗೇನಾಗಲಿಲ್ಲ, ಮೇಲ್ಭಾಗ ಸರಿ ಇದ್ದೇನೆ. ಬಟ್ ಅವರಿಗೆ ಕನ್ವಿನ್ಸ್ ಮಾಡುವಂಥದ್ದು, ಅದರ ತೀವ್ರತೆಯನ್ನು ಹೇಳುವಂಥದ್ದು, ಏನು ಅಗತ್ಯ ಉಂಟು ಹೇಳುವಂಥದ್ದು, ಸುಮಾರು 1 ಗಂಟೆ ನಾವು ಮಾತಾಡಬೇಕಾಗ್ತದೆ ಕನ್ವಿನ್ಸ್. ಎಷ್ಟು ರಿಜೆಕ್ಟ್ ಆಗಿದೆ ನಮ್ಮ ಪ್ರಪೋಸಲ್ಗಳು. ಆದ ಕಾರಣ ಆ ಓಡಾಟಗಳಲ್ಲಿ ಎಲ್ಲವೂ ಇದ್ದೇನೆ. ಎರಡನೇದ್ದು NGOದು ಏನು ನಿರಂತರತೆಗಾಗಿ ಮತ್ತು ನಮಗೆ ಟ್ರೈನಿಂಗ್ ಬೇಕು. ನಮ್ಮ ಎಲ್ಲ ಸ್ತರದ, ಈಗ ಸ್ಟಾಫ್ ಇರ್ಬೋದು ಅಥವಾ ಟ್ರಸ್ಟೀಸ್ ಇರ್ಬೋದು, ಅಡ್ವೈಸರಿ ಕಮಿಟಿ ಇರ್ಬೋದು, ಇವರಿಗೆಲ್ಲ ಆಗಾಗ ಏನು ವಿಷಯಾಧಾರಿತ ಏನು ವಿಷಯಗಳನ್ನು ಕೊಡಬೇಕಲ್ಲ. ಈಗ ಟ್ರಸ್ಟಿನ ಬಗ್ಗೆ ಅವರವರ ರೆಸ್ಪಾನ್ಸಿಬಿಲಿಟಿ ಹಾಗೆ ಈಗ ಉಂಟು. ಮೊನ್ನೆ ಒಂದು ಟ್ರೈನಿಂಗಲ್ಲಿ ನಾನು ಅಟೆಂಡ್ ಆಗಿದ್ದೇನೆ. 18 ತಿಂಗಳ ಅವಧಿ. ಯಾವ ಟ್ರಸ್ಟ್ಗಳ ಹಿರಿಯರು ಏಜ್ ಆಗಿದ್ದಾರೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಇಷ್ಟು ಸಾಕು ನಾನು ಹೊರಗೆ ಇರ್ತೇನೆ, ಇನ್ನು ನನ್ನದು ಮ್ಯಾಕ್ಸಿಮಮ್ ಇದು, ಇನ್ನು ಒಟ್ಟಿಗೆ ಇರ್ತೇನೆ ಟೀಮಿನೊಟ್ಟಿಗೆ, ಜವಾಬ್ದಾರಿ ಇಲ್ಲದೆ ಅಂತ ಹೇಳುವವರನ್ನು ಕಾಲ್ಫರ್ ಮಾಡಿದರು. 56 NGOಗಳಲ್ಲಿ 20 NGOಗಳನ್ನು ಸೆಲೆಕ್ಟ್ ಮಾಡಿದರು. 20ರಲ್ಲಿ ನಾವು ಒಂದು NGO. ಈಗ ಅದು ಲೀಡರ್ಶಿಪ್ ಟ್ರಾನ್ಸಿಷನ್ ಅಂತ ಅದರದ್ದು ಪ್ರೋಗ್ರಾಮ್. ನಾನು ಜವಾಬ್ದಾರಿಯನ್ನು ಬಿಡುವವನು ಇನ್ನು 3 ವರ್ಷದಲ್ಲಿ. ಸಾಕು, ಬದುಕು ಖುಷಿ ಉಂಟು, ಅವರೊಟ್ಟಿಗೆ ಇರ್ತೇನೆ 3 ವರ್ಷದ ನಂತರ. ಆದ ಕಾರಣ ಇವತ್ತು ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೆಸುವಂಥದ್ದು, ಟ್ರಸ್ಟಿಗಳನ್ನು ಯಂಗ್ಸ್ಟರ್ಸ್ಗಳನ್ನು ಹಾಕುವಂಥದ್ದು ಕೆಲಸಗಳು ನಡೀತಾ ಉಂಟು. ಯಾಕಂದರೆ ನನ್ನ ನಂತರ ಅದು ನಿಲ್ಲಬಾರದು ಯಾವುದೇ ವ್ಯವಸ್ಥೆಗಳು, ಅದು ದ್ರೋಹ ಮಾಡಿದಾಗೆ ಯಾರಿಗೆ, ಬೆನಿಫಿಷಿಯರಿಗಳಿಗೆ. ಆದ ಕಾರಣ ದೂರದೃಷ್ಟಿ ಇಟ್ಟುಕೊಂಡು ಮುಂದಿನ ದಿನಗಳು ಟ್ರಸ್ಟಿಗಳನ್ನು, ಅಡ್ವೈಸರಿ ಕಮಿಟಿಗಳನ್ನು, ಸ್ಟಾಫುಗಳಿಗೆಲ್ಲ ಟ್ರೈನಿಂಗ್ಗಳು ಸಿಗ್ತದೆ. ಧ್ವನಿ ಫೌಂಡೇಶನ್ ಅವರು ಲಾಸ್ಟ್ ಟೈಮ್ ಕೂಡ ಲೀಡರ್ಶಿಪ್ಪಿಗಾಗಿ ಫಂಡ್ ರೈಸಿಂಗ್ ಮ್ಯಾನೇಜರ್, ಕಂಪ್ಲೈನ್ಸ್ ಮ್ಯಾನೇಜರ್ಗಳಿಗಾಗಿ ಫಂಡ್ ಎಂಥದ್ದು ಸ್ಯಾಲ್ರಿ ಕೊಟ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಆದ ಕಾರಣ ಇವತ್ತು ಸ್ಟಾಫ್ ಸೈಡಲ್ಲಿ ನಾವು ಗಟ್ಟಿದ್ದೇವೆ. ಇನ್ನು ಲೀಡರ್ಶಿಪ್ ಬಂದಾಗ ನಾನು ಕೂಡ ತುಂಬ ಟ್ರೈನಿಂಗ್ ತಗೊಂಡಿದ್ದೇನೆ. ಆದ ಕಾರಣ ಇಷ್ಟು ಮಾತಾಡಲಿಕ್ಕೆ ಅಥವಾ NGOಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಆದ ಕಾರಣ ಇವತ್ತು ಕರ್ನಾಟಕದ ಉದ್ದಗಲ ಒಂದಷ್ಟು NGOಗಳ ಲಿಂಕ್ ಉಂಟು, ಒಂದಷ್ಟು ಈಗ CSRಗಳದ್ದು ಲಿಂಕ್ ಆಗಿದೆ. ಹೆದರಿಕೆ ಇಲ್ಲ ಅಂತೂ, ಸ್ವಲ್ಪ 1-2 ತಿಂಗಳು ಮುಂದೆ ಹೋಗ್ಬೋದೇನೋ. ಯಾಕಂದರೆ BEL ಅದಕ್ಕೆ ಅಪ್ಲಿಕೇಶನ್ ಇದು ಪ್ರಪೋಸಲ್ ಕೊಟ್ಟಿದ್ದೇವೆ. 2 ಫ್ಲೋರಿದ್ದು ಸುಮಾರು 2 ಕೋಟಿ ಅವರಿಗೆ ಕೊಟ್ಟಿದ್ದೇವೆ. ಅವರದ್ದು ಚಾಯ್ಸ್ ಉಂಟು. ಇಡೀ ಫ್ಲೋರಿಗೆ, ಇನ್ನೂ ಬೇಕಾದಂಥ ಫ್ಲೋರಿಗೆ ಎಲ್ಲ ಮೆಟೀರಿಯಲ್ಸ್ಗಳನ್ನು ನಾವು ಕೊಡ್ತೇವೆ ಅಥವಾ ಬಿಲ್ಡಿಂಗ್ ಕೊಡ್ತೇವೆ. ಬಿಲ್ಡಿಂಗ್ ಆಗೋದೇ ಇಲ್ಲ ಅಂದರೆ ಮೆಟೀರಿಯಲ್ಸ್ಗಳು ಕೊಡ್ತೇವೆ. ಮೆಟೀರಿಯಲ್ಸ್ಗಳು ಕೊಡೋದಿದ್ರೂ ಅದು ಲಿಮಿಟ್ ಇಲ್ಲ, ಇಷ್ಟು ಲಕ್ಷದ್ದು, 20 ಲಕ್ಷ 30 ಲಕ್ಷ, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇವೆ. ಆದ ಕಾರಣ ನಮಗೆ ಫಸ್ಟ್ ಬಿಲ್ಡಿಂಗ್ ಆಗಬೇಕು. ಬೆಂಗಳೂರಿಗೆ ಹೋದಾಗ BEL ಅನ್ನು ಒಮ್ಮೆ ವಿಸಿಟ್ ಮಾಡಿದ್ದಾರೆ, ಸಾಲುವುದಿಲ್ಲ. ಅದು 3 ಹಂತದಲ್ಲಿ ಸ್ಯಾಂಕ್ಷನ್ ಆಗಬೇಕು. ಬಿಲ್ಡಿಂಗ್ ಅಂತ ಆದರೆ ಅವರಿಗೆ ಟೆಂಡರ್ ಕೊಡಬೇಕು, ಅದು ಪ್ರೊಸೆಸ್ ಲೆಂತಿ. ಆದ ಕಾರಣ ಅವರು ಏನು ಮಾಡ್ತಾರೆ, ಪರ್ಚೇಸ್ ಮಾಡಿ ಮೆಟೀರಿಯಲ್ಸ್ಗಳನ್ನು ಕೊಟ್ಟು ಬಿಡ್ತಾರೆ. ಬಿಲ್ಡಿಂಗ್ ಅಲ್ಲ, ಥೆರಪಿ ಮೆಟೀರಿಯಲ್ಸ್ಗಳು. ಆದ ಕಾರಣ ಏನೋ ಬಿಲ್ಡಿಂಗ್ ಅದು 2 ಫ್ಲೋರ್ ಇದು ಬಂದರೆ ನನ್ನ ಅಂತಲ್ಲ, ನಮ್ಮ ಎಲ್ಲ ವ್ಯವಸ್ಥೆಗಳು ಸಸೂತ್ರ ಆಗ್ತದೆ. ಅದು ಆಗ್ತದೆ ಮಾತ್ರ, ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇನೆ ಬೇರೆ ಕಡೆಯಿಂದ. BELಗೆ ಆಗ್ತದೆ, ಅದು ಒಂದು ದಿನ ಆಗ್ತದೆ. ಇನ್ನೇನಾದ್ರೂ ನಿಮಗೆ ಹೇಳೋಕ್ಕಿದೆಯಾ, ಓವರಾಲ್ ಆಗಿ ಏನಾದ್ರು ಹೇಳಬೇಕು ಅಂತ ಇದ್ರಿ? ಇಲ್ಲ, ಯಾವುದಾದ್ರೂ ದಿವ್ಯಾಂಗರನ್ನು ಕಂಡಾಗ ಅವರನ್ನು ಬೆನ್ನು ತಟ್ಟಿ ಮಾತಾಡಿ. ನೀವು ದುಡ್ಡು ಕೊಡೋದು ಬೇಡ, ಸಹಕಾರ ಬೇಡ, ಏನು ಬೇಡ, ಅಷ್ಟು ಖುಷಿ ಪಡ್ತಾರೆ. ಯಾಕಂದರೆ ಕೃಷ್ಣ ಅಂತ ಹೇಳುವವನು 13ನೇ ವರ್ಷದಲ್ಲಿ ಗೇಟ್ ಬಿದ್ದು ಅವನದು ಸ್ಪೈನಲ್ ಇಂಜುರಿ ಆಯಿತು. 23 ವರ್ಷ ಆಯಿತು. ಕಳೆದ ವರ್ಷ ಅಲ್ಲ, ಆಚೆ ವರ್ಷ ನಮ್ಮ ರಿಹ್ಯಾಬಿಲಿಟೇಷನ್ಗೆ ಬಂದ ಸಿರ್ಸಿಯವ. ತುಂಬ ನಗುಮುಖದ ಹುಡುಗ. 23 + 13 ಎಷ್ಟಾಯಿತು? 36 ವರ್ಷ. ಈಗ 23 ವರ್ಷ ಸ್ಪೈನಲ್ ಇಂಜುರಿ ಆಯಿತು, 13ನೇ ವಯಸ್ಸಲ್ಲಿ ಬಿದ್ದದ್ದು. ಅವನು ಅಪ್ಡೇಟ್ ಆದ, ವೀಲ್ಚೇರಲ್ಲಿ ಹೋದ. ಅವನು ಒಂದು ದಿನ ಇಲ್ಲಿ ಅಪ್ಡೇಟ್ ಆದಮೇಲೆ ಮಾಲಿಗೆ ಹೋದ. ಪರಿಚಯದವರೆಲ್ಲರೂ ಸಿಕ್ಕಿದ್ರು. ಬಂದ ನಂತರ ನನಗೆ ಫೋನ್ ಮಾಡಿದ, ವಿನಾಯಕರೇ ಸಮಾಜ ಸರಿ ಇಲ್ಲ. ಎಂತಾಯಿತು? ಗುರ್ತದವರು ಸಹ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಎಲ್ಲರೂ ಬಂದು ಏನಾಯಿತು ಹೇಗಿದ್ದೆ ಅಂತ ಕೇಳ್ತಾರೆ ಅಂತ. ಆದರೆ ಗುರ್ತದವರು ಸಹ ಹಾಯಿ ಮಾಡಿ ಹೋಗ್ತಾ ಇದ್ರು. ಅಂದರೆ ಒಂದದು. ಎರಡನೇದು, ಸರ್ಕಾರಗಳು
ಆಕ್ಸೆಸ್ ಎಲ್ಲಿಯೂ ಕೊಡಲಿಲ್ಲ. ನೀವು ಯಾವುದೇ ಸರ್ಕಾರಿ ಇಲಾಖೆಗಳಿಗೆ ಹೋದರೂ ಕೂಡ, ಅಥವಾ ಗಾರ್ಡನಿಗೆ ಹೋದರೂ ಕೂಡ, ನೀವು ಇಲ್ಲೇ ಒಂದು ಗಾರ್ಡನ್ ಉಂಟು, ಅದಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ, ಆಕ್ಸೆಸಿಬಲೇ ಇಲ್ಲ. ಅದು ಆಗಬೇಕು. ನಾವು ಒಂದು ಖುಷಿ ಇದ್ದೇವೆ, ನಮ್ಮದು ಈಗ ತುಂಬ ಯಂತ್ರ ಚಾಲಿತ ಅಥವಾ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳು ಬಂದಿದೆ, ಅದರಲ್ಲಿ ಹೋಗ್ತೇವೆ ನಾವು. ಬೋಲ್ಟ್ ಅಂತ ಒಂದು ಬಂದಿದೆ, ನ್ಯೂ ಮೋಷನ್ ಕಂಪನಿ, ಸುಲಭದಲ್ಲಿ ಹೋಗ್ಬೋದು. ಯಾಕಂದರೆ ಅವರು ಇನ್ನೋವೇಷನ್ ಮಾಡಿದ್ದಾರೆ ನಮಗೆ ಬೇಕಾದ ಹಾಗೆ, ಅದನ್ನು ಉಪಯೋಗಿಸಿಕೊಳ್ಬೇಕು. ಮತ್ತು ನಮಗೆ ಅವಕಾಶಗಳು ಕೊಡಿ, ಅನುಕಂಪ ಬೇಡ. ನಮ್ಮ ಎದುರು ಬೇಜಾರು ಪಡಬೇಡಿ, ಅಥವಾ ಅಯ್ಯೋ ದೇವರೇ ಅಂತ ಹೇಳಿ ಕಣ್ಣೀರು ಇಡಬೇಡಿ. ಯಾಕಂದ್ರೆ ನನ್ನ ಎದುರು ಕೂಡ ತುಂಬ ಮಂದಿ ಕಣ್ಣೀರಿಟ್ಟವರಿದ್ದಾರೆ. ನಾನೇ ಕೂಗುದಿಲ್ಲ, ನೀವು ಯಾಕೆ ಕೂಗ್ತೀರಿ ಅಂತ ಹೇಳಿದ್ದಿದೆ. ಯಾಕಂದರೆ ಒಮ್ಮೆ ಕಣ್ಣೀರು ಆ 3 ತಿಂಗಳಲ್ಲಿ ಅಲ್ಲಿ ಕಳ್ಕೊಂಡಿದ್ದೇನೆ ನಾನೆಲ್ಲ, ಅಲ್ಲಿ ಹೋಗಿದೆ ಅದು. ಆದ ಕಾರಣ ಯಾವ ದಿವ್ಯಾಂಗರು ಇದ್ದಾರೆ ಅವರು ದೇವರ ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ. ಯಾಕಂದರೆ ಎಲ್ಲ ಆತ್ಮಗಳು ದೈವಿಕ ಹತ್ಯೆಯನ್ನು ಹೊಂದಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಆದ ಕಾರಣ ಅವನಲ್ಲಿ ಏನೋ ಒಂದು ಶಕ್ತಿ ಉಂಟು. ಈಗ ನನ್ನಲ್ಲಿ ಶಕ್ತಿ ಉಂಟು, ನಾನು ಸೇವಾ ಭಾರತಿಗೆ ಕೊಡ್ತಾ ಇದ್ದೇನೆ, ಸೇವಾ ಭಾರತಿ ಸಹ ಶಕ್ತಿಯಾಗಿದೆ ಈಗ, ಅದರಿಂದಾಗಿ ನಾನು ಶಕ್ತಿಯುತವಾಗಿದ್ದೇನೆ, ಮ್ಯೂಚುವಲ್. ಅದೇ ರೀತಿ ಪ್ರತಿಯೊಬ್ಬನಲ್ಲಿಯೂ ಕೂಡ ಶಕ್ತಿ ಉಂಟು, ಅದಕ್ಕೆ ಪೂರಕವಾಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಹೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು ಸರ್. ನೀವು ಮಾಡಿದ ಸೇವೆ ಸಾಮಾನ್ಯ ಸೇವೆ ಅಲ್ಲ, ಎಲ್ಲರೂ ಕೂಡ ಸ್ಫೂರ್ತಿ ಜೊತೆಗೆ ಅನೇಕರಿಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರುವಂಥದ್ದು. ಸೊ ನಾವು ಇನ್ನು ಅಲ್ಲಿ ಹೋಗ್ತೀವಿ, ಎಲ್ಲಿಗೆ ಸೌತರ್ಕದ ಸೇವಾಧಾಮ ಕೂಡ ಹೋಗ್ತೀವಿ, ಅಲ್ಲಿ ಕೂಡ ವರದಿ ಮಾಡ್ತೀವಿ, ಅಲ್ಲಿ ಯಾವ ಥರ ಸೇವೆ ಇದೆ, ಅಲ್ಲಿ ಯಾವ ಥರ ಕಾರ್ಯಚಟುವಟಿಕೆ ಇದೆ, ಯಾವ ಥರ ಅಲ್ಲಿ ಫಿಸಿಯೋಥೆರಪಿ ಆಗಿರ್ಬೋದು, ಸರ್ವಿಸ್ ಎಲ್ಲ ಯಾವ ಥರ ಇದೆ ಎಲ್ಲ ಕೂಡ ತೋರಿಸ್ತೀವಿ. ಅದನ್ನು ಕೂಡ ನೀವು ನಿಮಗೆ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೀವಿ. ಈ ಫಸ್ಟ್ ಇವರ ಇಂಟರ್ವ್ಯೂ ಬರುತ್ತೆ, ಅದರ ನಂತರವಾಗಿ ಅಲ್ಲಿಯ ಒಂದು ಸೇವಾಧಾಮದ ಏನೆಲ್ಲ ಕಾರ್ಯಚಟುವಟಿಕೆ ಇದೆ ಅದು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇದೀಗ ಸೇವಾ ಭಾರತಿ ಟ್ರಸ್ಟ್ನ ಕೋಶಾಧಿಕಾರಿ ಜಯರಾಜ್ ಸಾಲೇನಿದ್ದಾರೆ. ಸರ್ ನಮಸ್ತೆ. ಈಗ ಈ ಟ್ರಸ್ಟ್ ಯಾವ ತರ ಕಾರ್ಯನಿರ್ವಹಿಸುತ್ತೆ ಮಾಡ್ತಾರೆ? ಮೇಡಮ್, ಈಗಾಗಲೇ ನಮ್ಮ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ನಾವು ಸೇವಾ ಭಾರತೀಯ ವಿನಾಯಕ್ ಸರ್ ಅವರ ವ್ಯಕ್ತಿತ್ವ ಮತ್ತು ಅವರ ಕೆಲಸದಿಂದ ಪ್ರೇರಣೆಯಾಗಿ ನಾವು ಸೇವಾ ಭಾರತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಒಂದು ಸಾಮಾನ್ಯ ಒಂದು ಮನುಷ್ಯನಿಗೆ ಸಣ್ಣ ಕಾಯಿಲೆಗಳು ಬಂದಾಗ ಅವನು ಎದೆಗುಂತಾನೆ, ಮತ್ತು ಅವನಿಗೆ ಯಾವುದು ಬೇಡ ಅಂತ ಹೇಳುವಂಥ ನಿರಾಶಾದಾಯಕ ಸ್ಥಿತಿಗೆ ಹೋಗ್ತಾನೆ. ನಮ್ಮ ವಿನಾಯಕ್ ಸರ್ ಸಾಮಾನ್ಯವಾಗಿ 30 ವರ್ಷಗಳಿಂದ ಬಿದ್ದಿದ್ದಾರೆ ಮತ್ತು ಮಲಗಿದ ಪರಿಸ್ಥಿತಿಯಲ್ಲಿ ಇರಬೇಕಾದವರು ಅನೇಕರ ಇಂಥ ಬಾಧಿತರಾದವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಇವತ್ತು ಅವರ ದೇಹದ ಕಾಂಪ್ಲಿಕೇಶನ್ಸ್ ಕೇವಲ ಅವರಿಗೆ ನಡಿಲಿಕ್ಕಾಗುವುದಿಲ್ಲ, ವೀಲ್ ಚೇರಲ್ಲಿ ಇದ್ದಾರೆ, ಮಂಚದಲ್ಲಿ ಮಲಗಿದ್ದಾರೆ ಮಾತ್ರ ಅಲ್ಲ, ಅವರಿಗೆ ಶುಗರ್ ಇದೆ, BP ಇದೆ, ಮತ್ತು ಬೇರೆ ಬೇರೆದಕ್ಕೆ ಮೆಡಿಸಿನ್ ತಗೊಳ್ತಾರೆ. ಸಾಮಾನ್ಯ ಒಂದು ಜಸ್ಟ್ BP ಬಂದಾಗ ಅಥವಾ ಶುಗರ್ ಬಂದಾಗ ಮನುಷ್ಯ ಏನಂದ್ರೆ ಜೀವನವೇ ಬೇಡ ಅಂತ ಹೇಳ್ತಾನೆ. ಆದ್ರೆ ನಮ್ಮ ವಿನಾಯಕ್ ಸರ್ ಎಲ್ಲರಿಗೂ ಪ್ರೇರಣೆ ಹೇಗೆ ಅಂತ ಹೇಳಿದ್ರೆ, ಅವರು ಸ್ವತಃ ಎಲ್ಲ ದೇಹದ ಕಾಂಪ್ಲಿಕೇಶನ್ಸ್ಗಳು ನಡಿಲಿಕ್ಕಾಗುವುದಿಲ್ಲ ಒಂದು ವಿಷಯದಲ್ಲಿ, ಮತ್ತೆ ಇಂಥ ದೇಹಗಳ ಕಾಂಪ್ಲಿಕೇಶನ್ ಇದ್ರೂ ದಿನನಿತ್ಯ ಅತ್ಯಂತ ವೇಗವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ 14 ಜನ ಸ್ಟಾಫ್ ಕೆಲಸ ಮಾಡ್ತಾರೆ. ಈ ಬೆನ್ನುಹುರಿ ಅಪಘಾತ ಎನ್ನುವಂಥದ್ದಕ್ಕೆ ವಿಶೇಷವಾಗಿ ಪ್ರಾಮುಖ್ಯತೆ ಕೊಟ್ಟು ಅವರು ಕೆಲಸ ಮಾಡ್ತಾರೆ. ಇವತ್ತು 14 ಜನ ಸ್ಟಾಫ್ಗಳ ಅಲ್ಲಿ ಕೆಲಸ ಮಾಡ್ತಾರೆ, ಮತ್ತು 2 ಸೆಂಟರ್ಗಳು ಅದಕ್ಕಾಗಿ ನೀವೀಗಾಗಲೇ ಚಿತ್ರಣ ಮಾಡಿದ್ದೀರಿ ಅದರ ದೃಷ್ಟಿಯಲ್ಲಿ. ಇವತ್ತು ವಿಶೇಷವಾಗಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ಒಬ್ಬ ಮನುಷ್ಯ, ಅದು ಕಾಯಿಲೆಗಳಿಂದಿರಬಹುದು ಅಥವಾ ಅಪಘಾತಗಳಿಂದಿರಬಹುದು, ಸಾಮಾನ್ಯ ಕಾರ್ಮಿಕರು ಇರ್ತಾರೆ, ಬಡವರು ಇರ್ತಾರೆ, ಇಂಥವರಿಗೆ ಒಮ್ಮೆ ಅವನು ಅಂಥ ಪರಿಸ್ಥಿತಿಗೆ ಬಂದಾಗ ಅವನ ದೇಹದ ಸ್ಥಿತಿ ವಿಷಮ ಆಗಿ ಅವನು ಸಾಯುವುದೇ ಜಾಸ್ತಿ. ನಮ್ಮ ಗ್ರಾಮದಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮರದಿಂದ ಬಿದ್ದ. ಅವನು 2 ವರ್ಷ ನಾವು ಅವನ ಯಾತನೆಯನ್ನು ನೋಡಿದ್ದೇವೆ. ಕೊಳಿತು ಯಾತನಮಯವಾಗಿ ಅವನು ಸತ್ತ. ಆದರೆ ನಮಗೆ ಈ ಸೇವಾ ಭಾರತೀಯ ಕಾರ್ಯದಲ್ಲಿ ಯಾಕೆ ಸೇರ್ಕೊಳ್ಬೇಕು ಅಂತ ಆಯಿತು ಅಂತ ಹೇಳಿದರೆ, ಒಂದು ವಿನಾಯಕ್ ಸರ್ ಅವರ ಕೆಲಸ, ಮತ್ತೊಂದು ಇಂಥ ಆಗುವಂಥವರ ಒಂದು ನೋವು. ಈ ದೃಷ್ಟಿಯಲ್ಲಿ ನಾವು ಸೇವಾ ಭಾರತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬೆನ್ನುಹುರಿ ಅಪಘಾತ ಅಂತ ಹೇಳುವಂಥದ್ದು ನಮ್ಮ ರಾಜ್ಯದಲ್ಲಿ 25,000 ಜನ ಇದ್ದಾರೆ ಅಂತ ಹೇಳುವಂಥ ಒಂದು ಅಂಕಿಅಂಶ ಇದೆ. ಆದರೆ ಸರ್ಕಾರ ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾನೆ ನಾವು ಹೇಳಬಹುದು. ಯಾಕಂತ ಹೇಳಿದ್ರೆ 1,400 ರೂಪಾಯಿಯನ್ನು ಅವರಿಗೆ ಪೆನ್ಷನ್ ಆಗಿ ಕೊಡ್ತದೆ. ಇತ್ತೀಚೆಗೆ ಅದು ಸಹ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳುವಂತ ಒಂದು ನೋವು ಸಹ ಇದೆ. ತಿಂಗಳು ಬರ್ತಾ ಇಲ್ಲ. ಅವರು ಅನೇಕ ಬಾಧಿತರು ಅಥವಾ ಆ ರೀತಿ ಇದ್ದವರು ನಮ್ಗೆ ಹೇಳ್ತಾರೆ, ಸರಿಯಾಗಿ ತಿಂಗಳಲ್ಲಿ ಬರ್ತಾ ಇಲ್ಲ ಅಂತ. ಇದು ಒಂದು ನೋವು. ಆದ್ರೂ ಇದು ಜಾಸ್ತಿ ಆಗಬೇಕು ಅಂತ ಹೇಳುವಂತ ಆಗ್ರಹ ನಮ್ಮ ಇದೆ. 1,400 ರೂಪಾಯಿಯಲ್ಲಿ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಮೆಡಿಕಲ್ ಕಿಟ್ ಸಹ ತೆಕ್ಕೊಳ್ಳಿಕ್ಕೆ ಆಗುದಿಲ್ಲ.
ಅಂದ್ರೆ ಒಂದು 10,000 ರೂಪಾಯಿ ಹೀಗೆ ಅವರಿಗೆ ಕೇರ್ ಟೇಕರ್ ಅಲವೆನ್ಸ್ ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಸೇವಾ ಭಾರತಿ ಅಂತ ರಾಜ್ಯದಲ್ಲಿ 4 ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ಒಂದು ಸಂಸ್ಥೆ ಈಗಾಗಲೇ ನೀವು ತೋರಿಸಿದ್ದೀರಿ ಸೌತಡ್ಕದ ಒಂದು ಕಟ್ಟಡದಲ್ಲಿದೆ. ಇವತ್ತು ಒಂದು ಟ್ರಸ್ಟ್ ನಮಗೆ ಉಚಿತವಾಗಿ ಅಲ್ಲಿ ಕೊಟ್ಟಿದೆ. ಆ ಒಂದು ಕೆಲಸ ಕಾರ್ಯಗಳು ಅಲ್ಲಿ ನಡೀತಾ ಇದೆ. ಸೇವಾ ಭಾರತಿ ಟ್ರಸ್ಟ್ ಅಲ್ಲಿ ನಾವು 7 ಜನ ಇದ್ದೇವೆ. ಅಧ್ಯಕ್ಷರಾಗಿ ವಿನಾಯಕ್ ಸರ್ ಇದ್ದಾರೆ. ಆ, ಕಾರ್ಯದರ್ಶಿಯಾಗಿ ನಮ್ಮ ವಿಷ್ಣು ಪ್ರಸಾದ್ ತೆಂಕಿಲ್ಲಾಯ ಅಂತ ಉಡುಪಿಯವರಿದ್ದಾರೆ. ಟ್ರೆಷರರ್ ಆಗಿ ನಾನು ಕಾರ್ಯ ಮಾಡ್ತೇನೆ. ಇವತ್ತು ಆ, ಸಂಸ್ಥೆಗೆ ಸಂಸ್ಥೆಯ ಕಾರ್ಯ ಅಂತ ಹೇಳಿದ್ರೆ ಅನೇಕ ದಾನಿಗಳಿಂದ ಇದು ನಡೀತಾ ಇದೆ. ಇವತ್ತು ಈ ಎಲ್ಲ ಏನು ಖರ್ಚು ಅಂದ್ರೆ ಈ ಎಲ್ಲ ಸೆಂಟರ್ಗಳನ್ನು ನಡೆಸಲಿಕ್ಕೆ ನಮಗೆ ತಿಂಗಳಲ್ಲಿ 7 ಲಕ್ಷ ರೂಪಾಯಿ ಖರ್ಚುಗಳಾಗ್ತದೆ. ಅಂದ್ರೆ 14 ಜನ ಸಿಬ್ಬಂದಿಯ ವೇತನ, ಮತ್ತೆ ಅಲ್ಲಿ ಯಾರು ಇನ್ಮೇಟ್ಸ್ ಇರ್ತಾರೆ ಅಥವಾ ದಾಖಲಾಗ್ತಾರೆ ಅವರ ಊಟ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ಖರ್ಚಾಗ್ತದೆ. ಈ ಒಂದು ಖರ್ಚನ್ನು ಟ್ರಸ್ಟ್ ಕಡೆಯಿಂದ ದಾನಿಗಳಿಂದ ಸಂಗ್ರಹಿಸಿ ನಾವು ಭರಿಸುವಂಥದ್ದಾಗಿದೆ. ಇವತ್ತು ಕನ್ಯಾಡಿಯ ಕಟ್ಟಡದ ಬಗ್ಗೆ ಸಹ ನಾವು ಈಗ ಉಲ್ಲೇಖ ಮಾಡಬೇಕಾಗ್ತದೆ. ಕನ್ಯಾಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮ ಅತ್ಯಾಧುನಿಕ ಸುಸಜ್ಜಿತವಾದ ಒಂದು ಪುನಶ್ಚೇತನ ಬೆನ್ನುಹುರಿ ಮುರಿತಕ್ಕೆ ಒಳಗಾದವರ ಒಂದು ರಿಹ್ಯಾಬ್ ಸೆಂಟರ್ ಅನ್ನು ನಾವು ಆರಂಭಿಸ್ತಿದ್ದೇವೆ. ಶೀಘ್ರವಾಗಿ ಅದು ಲೋಕಾರ್ಪಣೆಗೊಳ್ಳಿಕ್ಕಿದೆ. ವಿನಾಯಕ್ ರಾವ್ ಅವರ ಕನಸಿನ ಕೂಸಾಗಿರುವಂತಹ ಅನೇಕರ ಜೀವನಕ್ಕೆ ಹೊಸ ಬೆಳಕನ್ನು ಕೊಟ್ಟಿರುವಂತಹ ನಮ್ಮ ಸೌತಡ್ಕದ ಬಳಿ ಇರುವಂತಹ ಸೇವಾಧಾಮದ ನಾವೀಗ ಇರುವಂಥದ್ದು ನೋಡ್ಬೋದು. ಬಹಳ ಅಚ್ಚುಕಟ್ಟಾದ ಸೇವಾಧಾಮ. ಒಳಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಎಷ್ಟು ಜನ ಪೇಷಂಟ್ಸ್ ಇದ್ದಾರೆ, ಯಾವ ಥರ ಎಲ್ಲ ಅವರ ಜೀವನ ಚೇತರಿಕೆ ಆಗಿದೆ ಎಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ಅನೇಕ ಮಂದಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಫಿಸಿಯೋಥೆರಪಿ ಆಗಿರ್ಬೋದು, ಬೇರೆ ಬೇರೆ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಅನೇಕ ಮಂದಿ ಇರುವಂಥದ್ದು. ಈಗ ಒಬ್ರು ಮಾತಾಡ್ತಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗಣಪತಿ ಅಂತ, ಇಲ್ಲಿ ಬೈಂದೂರಿಂದ ಬಂದಿದ್ದೇನೆ. ಸೊ ಇಲ್ಲಿನ ಬಗ್ಗೆ ನೀವೇನು ಹೇಳ್ತೀರಿ? ಈ ಸೇವಾಧಾಮ ಬಗ್ಗೆ ಇಲ್ಲಿ ಹೇಗಿದೆ ವ್ಯವಸ್ಥೆ ಎಲ್ಲ, ಹೇಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ? ಇಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕಳೆದ 4 ವರ್ಷದಿಂದ ಒಂದು ಗಾಯ ಆಗಿತ್ತು ಹಿಂದ್ ಕಡೆ. ಮಾಮೂಲಿ ಸ್ಪೈನಲ್ ಕಾರ್ಡ್ ಆದವರಿಗೆ ಬೆಡ್ ಸೋರ್ ಆಗೋದು ಮಾಮೂಲಿ. ಅದು ಇಲ್ಲಿಗೆ ಬಂದಮೇಲೆ ನನಗೆ ಕಂಪ್ಲೀಟ್ ಕಡಿಮೆ ಆಗಿದೆ. ಮತ್ತು ನನಗೂ ಕೂಡ ವೀಲ್ ಚೇರ್ ಶಿಫ್ಟ್ ಆಗಲಿ ಸ್ವತಂತ್ರ ನಿರ್ವಹಣೆಗೆ ನಾನೇ ಮಾಡ್ಕೊತಾ ಇದ್ದೇನೆ. ಈಗ ಉದಾಹರಣೆಗೆ ಈಗ ನಾನು ಮೊದಲು ಆಗೋದಿಲ್ಲ ಆಗಿತ್ತು ಹೀಗೆ ಮಾಡಲಿಕ್ಕೆ. ಈಗ ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ಳೋಕ್ಕೆ ಆಗುತ್ತೆ, ಫ್ರೀಯಾಗಿ ಬಾಡಿ ಇದು ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಬಂದಮೇಲೆ ನನಗೆ ಅಪ್ಡೇಟ್ ಆಗಲಿಕ್ಕೆ ಒಳ್ಳೆ ಚಾನ್ಸ್ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಹಾಬಲೇಶ್ವರ್ ತನ್ಮಡಗಿ ಅಂತ. ಇಲ್ಲಿ ಬಂದು ಎಷ್ಟು ಸಮಯ ಆಯ್ತು? ನಾನು ಇಲ್ಲಿಗೆ ಬಂದು 1 ವರ್ಷದ ಹಿಂದೆ 1 ತಿಂಗಳ ಬಂದಿದ್ದೆ. ನಾನು ಉತ್ತರ ಕನ್ನಡ ಸಿದ್ದಾಪುರದವನು. ಸೊ ಈಗ ಇಲ್ಲಿ ಬಂದ ನಂತರ ನಿಮಗೆ ಏನು ಪ್ರಾಬ್ಲಮ್ ಇತ್ತು? ಇಲ್ಲಿ ಬಂದ ನಂತರ ಹೇಗಾಯ್ತು? ಹೇಗಿದೆ ಇಲ್ಲಿನೆಲ್ಲ ವ್ಯವಸ್ಥೆ ಎಲ್ಲ? ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗಂತ ಇಲ್ಲಿ ಟೈಮಿಂಗ್ಸ್ ಮತ್ತೆಲ್ಲೂ ಸಿಗಲ್ಲ. ನಾವು ಏಕ್ದಮ್ ಫ್ರೀ ಆಗಿರ್ಬೋದು, ಮತ್ತು ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೆಲಸ ಮಾಡ್ಬೋದು. ನಮ್ಮದೇ ಆದ ಕೆಲವಷ್ಟು ಇದಿರುತ್ತೆ, ಅದನ್ನೆಲ್ಲ ಫ್ರೀಡಮ್ ಆಗಿ ಮಾಡ್ಕೋಬೋದು. ಯಾಕಂದರೆ ನಾವು ಮನೇಲಿದ್ರೆ ಈ ರೀತಿ ಮಾಡೋಕ್ಕಾಗಲ್ಲ. ನಮಗೆ ಎಷ್ಟು ಖುಷಿ ಆಗತ್ತೆ ಅಂದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ಹಾಗಾಗಿ ನಾನು ಖುಷಿಯಿಂದ ಮಾಡ್ತೀನಿ. ನಾನು ಆಕ್ಸಿಡೆಂಟ್ ಆಗಿ 11 ವರ್ಷ ಆಯಿತು. ನಂತರ ಮತ್ತೆ ಈಗ ಇಲ್ಲಿ ಸುದ್ದಿ ಸಿಕ್ತು, ನಾ ಇಲ್ಲಿಗೆ ಬಂದಿದ್ದೀನಿ. ನಾನು ಖುಷಿಯಿಂದ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದಾಗ ಹೇಗಿತ್ತು, ಈಗ ಹೇಗೆ, ಎಷ್ಟು ಬದಲಾವಣೆ ಆಗಿದೆ? ನನಗೆ ಫಸ್ಟ್ ಬಂದಾಗ ಬೇರೆಯವರು ಕಾಲು ಹಿಡಿದು ಬೆಡ್ಡಿಗೆ ಶಿಫ್ಟ್ ಮಾಡಬೇಕಿತ್ತು. ಈಗ ನಾನು ಒಬ್ಬನೇ ಶಿಫ್ಟ್ ಆಗ್ತೀನಿ, ಒಬ್ಬನೇ ಎಲ್ಲ ಕೆಲಸ ಮಾಡ್ಕೊತೀನಿ. ನಂದು ಆಕ್ಸಿಡೆಂಟ್ ಆಗಿ ಕೈಯು ಮತ್ತು ಕಾಲು ಸ್ವಾಧೀನ ಕಾದೋಗಿದೆ. ಬಲಗೈ ಸ್ವಾಧೀನ ಕಾದಿದೆ, ಮತ್ತು ಬಲಗಾಲು ಎಡಗಾಲು ಸ್ವಾಧೀನ ಕಾದಿದೆ. ಯಾರಾದ್ರೂ ಹೆಲ್ಪಿಗೆ ಬೇಕೇ ಬೇಕಿತ್ತು. ಈಗ ಆದಷ್ಟು ಒಬ್ಬನೇ ಮಾಡ್ಕೊಳ್ಳಿಕ್ಕೆ ಖುಷಿಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಮತ್ತು ಖುಷಿಯೇ ಆಗತ್ತೆ. ಇಲ್ಲಿಗೆ ಬಂದು ನಾನು ಮಾಡ್ತಿದ್ದೀನಿ. ನಾ ಯಾರೂ ಅಲ್ಲ, ಈ ಸೇವಾಧಾಮದ ಒಂದು ಹುಡುಗ ಆಗಿ ಕಷ್ಟ ಪಡ್ತಾ ಇದ್ದೀನಿ. ಇದೀಗ ಸೇವಾಧಾಮದ ಫಿಸಿಯೋಥೆರಪಿಸ್ಟ್ ಆಗಿರುವಂತಹ ವಿಖ್ಯಾತಿ ಮೇಡಮ್ ಇದ್ದಾರೆ. ಮೇಡಮ್, ಇಲ್ಲಿ ಸುಮಾರಷ್ಟು ಮಂದಿ ಬರ್ತಾರೆ ಬೆನ್ನು ಹುರಿ ಅಪಘಾತದೊಳಗಂತವ್ರಿಗೆ. ಸೊ ಯಾವ ಥರ ನೀವು ಟ್ರೈನಿಂಗ್ ಕೊಡ್ತೀರಾ, ಹೇಗಿರುತ್ತೆ? ಸೊ ಇಲ್ಲಿ ಮಾರ್ನಿಂಗ್ ಈಗ ಯಾವ ಥರ ಕೇಸಸ್ ಬರ್ತಾರೆ ಅಂದರೆ, ನಮ್ಮದು ಮೇನ್ಲಿ ಸ್ಪೈನಲ್ ಕಾರ್ಡ್ ಇಂಜರ್ಡ್. ಸೊ ಅದರಲ್ಲಿ ಥೊರಸಿಕ್ ಲೆವೆಲ್, ಸರ್ವೈಕಲ್ ಲೆವೆಲ್, ಲಂಬರ್ ಲೆವೆಲ್ ಬರ್ತಾರೆ. ಸೊ ಅದರಲ್ಲಿ ಕಂಪ್ಲೀಟ್ ಮತ್ತು ಇನ್ಕಂಪ್ಲೀಟ್ ಇರ್ತದೆ. ಸೊ ಕಂಪ್ಲೀಟ್ ಇದ್ದವರಿಗೆ ಯೂರಿನ್ ಮೋಷನ್ ಯಾವುದು ಗೊತ್ತಾಗೋದಿಲ್ಲ. ಸೊ ಅವರಿಗೆ ಎಲ್ಲಿ ಇಂಜುರಿ ಆಗಿದೆ, ಬಿಲೋ ದಿ ಲೆವೆಲ್ ಆಫ್ ಇಂಜುರಿ, ಅವರಿಗೆ ಸೆನ್ಸೇಷನ್ ಮತ್ತು ಪವರ್ ಏನೂ ಇರುವುದಿಲ್ಲ. ಸೊ ನಾವು ಅವ್ರದ್ದು ಲೆವೆಲ್ ಆಫ್ ಇಂಜುರಿ ನೋಡಿ ಅವರಿಗೆ ನಾವು ಎಕ್ಸಸೈಸ್ ಅವರಿಗೆ ಹೇಳಿಕೊಡ್ತೇವೆ.
ಸೊ ಇಲ್ಲಿ ಆಕ್ಟಿವಿಟಿ ಹೇಗಿರ್ತದೆ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. 6 ಗಂಟೆಯಿಂದ ಯೋಗ, ಏರೋಬಿಕ್ಸ್, ಮೆಡಿಟೇಷನ್ ಇರ್ತದೆ. ನೆಕ್ಸ್ಟ್ 9 ಗಂಟೆಗೆ ಅವರಿಗೆ ಫಿಸಿಯೋಥೆರಪಿ ಸೆಷನ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಮೇನ್ ಅವರಿಗೆ ಅಪ್ಪರ್ ಲಿಮ್ ಸ್ಟ್ರೆಂಥನಿಂಗ್ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಯಾಕೆಂದರೆ ಈಗ ಎಲ್ಲಿ ಇಂಜುರಿ ಲೆವೆಲ್ ಆಗಿರ್ತದೆ, ಸೊ ಅಲ್ಲಿ ಬಿಲೋ ಲೆವೆಲ್ ಆಫ್ ಇಂಜುರಿಯಲ್ಲಿ ಅವರಿಗೆ ಮೂವ್ಮೆಂಟ್ ಏನಿರುವುದಿಲ್ಲಲ್ಲ. ಸೊ ಅಷ್ಟೇ ಲೆವೆಲ್ ಆಫ್ ಇದು ಎಲ್ಲಿ ಸ್ಟ್ರೆಂತ್ ಉಂಟು ಅಲ್ಲಿ ಅವರಿಗೆ ಈಗ ವೀಲ್ ಚೇರ್ ಶಿಫ್ಟಿಂಗ್ ಆಗಬೇಕಾದ್ರೂ ಅವರಿಗೆ ತುಂಬ ಪವರ್ ಬೇಕು. ಸೊ ಅದಕ್ಕೆ ನಾವು ಮೇನ್ಲಿ ಅಪ್ಪರ್ ಲಿಮ್ ಸ್ಟ್ರೆಂಥನಿಂಗ್ ಫೋಕಸ್ ಮಾಡ್ತೇವೆ. ಸೊ ಮಾರ್ನಿಂಗ್ ಅವರಿಗೆ ಗ್ರೂಪ್ ಆಕ್ಟಿವಿಟಿ ಥರ ಇರ್ತದೆ, ಮ್ಯಾಟ್ ಎಕ್ಸಸೈಸ್ ಮತ್ತು ಡಂಬಲ್ಸ್ ಇರ್ತದೆ. ಸೊ ನೆಕ್ಸ್ಟ್ ಅದೆಲ್ಲ ಕಂಟಿನ್ಯೂ ಆದ ನಂತರ ಸ್ಟ್ರೆಚಿಂಗ್ ಇರ್ತದೆ. ಸ್ಟ್ರೆಚಿಂಗ್ ಯಾಕೆ ಮೇನ್ ಬೇಕಂದರೆ ಟೈಟ್ನೆಸ್ ಆದರೆ ನೆಕ್ಸ್ಟ್ ಸೆಕೆಂಡರಿ ಕಾಂಪ್ಲಿಕೇಶನ್ ಬರಬಾರ್ದು ಅಂತ ಹೇಳಿ. ಸೊ ಮೇನ್ಲಿ ಸ್ಟ್ರೆಚಿಂಗ್, ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಫೋಕಸ್ ಮಾಡ್ತೇವೆ ನಾವು. ಅದಾದ ಮೇಲೆ ಅವರಿಗೆ ನಾವು ಟಿಲ್ಟೇಬಲ್ ಸ್ಟ್ಯಾಂಡಿಂಗ್, ಸೊ ಪ್ಯಾರಲಲ್ ಬಾರ್ಸ್ ವಾಕಿಂಗ್ ಮತ್ತು ಸ್ಟ್ಯಾಂಡಿಂಗ್ ಟೇಬಲ್ ಸ್ಟ್ಯಾಂಡಿಂಗ್ ಎಲ್ಲ ಮಾಡಿಸ್ತೇವೆ. ಸೊ ಅದಾದ ನಂತರ 1 to 2 o'clock ಅವರಿಗೆ ಲಂಚ್ ಬ್ರೇಕ್ ಇರ್ತದೆ, 1 to 1:30. ಸೊ ನೆಕ್ಸ್ಟ್ ರೆಸ್ಟ್ ಟೈಮ್ ಇರ್ತದೆ 1 to 1:30 to 2:20. 2:20 ಪುನಃ ಫಿಸಿಯೋಥೆರಪಿ ಸೆಷನ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಅವರಿಗೆ ಕೋರ್ ಸ್ಟ್ರೆಂಥನಿಂಗ್ ಮಾಡಿಸ್ತೇವೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಟ್ರೈನಿಂಗ್ ಕೊಡ್ತೇವೆ. ಸೊ ಬೆಡ್ ಟು ವೀಲ್ ಚೇರ್ ಹೇಗೆ ಶಿಫ್ಟ್ ಆಗೋದ್ರಿಂದ ವೀಲ್ ಚೇರ್ ಸ್ಕಿಲ್ ಟ್ರೈನಿಂಗ್ ಕೊಡ್ತೇವೆ. ನೆಕ್ಸ್ಟ್ ಎವ್ರಿ ವೀಕೆಂಡ್ಸ್ ಅವರಿಗೆ ರೆಟ್ರೋಫಿಟೆಡ್ ಮತ್ತು ನಿಯೋ ಮೋಷನ್ ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಹೇಗೆ ಇಂಡಿಪೆಂಡೆಂಟ್ ಆಗಿ ಅವರೇ ನಿಯೋ ಮೋಷನ್ ವೆಹಿಕಲ್ಗೆ ಶಿಫ್ಟ್ ಆಗಿ ಸೊ ಹೊರಗಡೆ ಅವರಿಗೆ ಆರಾಮ್ಸೆ ತಿರುಗಾಡುವಾಗೆ ಹೆಲ್ಪ್ ಮಾಡ್ತೇವೆ. ನೆಕ್ಸ್ಟ್ ಅವರಿಗೆ ಲೈವ್ಲಿಹುಡ್ ಟ್ರೈನಿಂಗ್ ಕೊಡ್ತೇವೆ. ಸೊ ಇಲ್ಲಿ ರಿಹ್ಯಾಬಿಲಿಟೆಡ್ ಆದ ಮೇಲೆ ನೆಕ್ಸ್ಟ್ ಅವರಿಗೆ ಏನು ಮಾಡ್ಬೋದು ಅಂತ ಹೇಳಿ ಐಡಿಯಾ, ಸೊ ಅದು ಕೂಡ ಟ್ರೈನಿಂಗ್ ಕೊಡ್ತೇವೆ. ನೆಕ್ಸ್ಟ್ ಅವೇರ್ನೆಸ್ ಕೊಡ್ತೇವೆ. ಸ್ಪೈನಲ್ ಕಾರ್ಡ್ ಅಂದರೆ ಏನಂದರೆ ತುಂಬ ಜನ ನೋಡುವ ಪ್ರಕಾರ ಸ್ಪೈನಲ್ ಕಾರ್ಡ್ ಬಗ್ಗೆ ತುಂಬ ಜನಗೆ ಎಂತ ಐಡಿಯಾನೇ ಇರುವುದಿಲ್ಲ. ಸೊ ಇವರಿಗೆ ಗೊತ್ತಾದರೆ ಒಂದು ವೇಳೆ ಸ್ಪೈನಲ್ ಕಾರ್ಡ್ ಏನು, ಅದರಿಂದ ಏನಾಗ್ತದೆ, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಇವರು ಯಾರಿಗಾದರೂ ಅವೇರ್ನೆಸ್ ಕೊಟ್ಟರೆ ಅವರು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಮತ್ತು ಅವರಿಗೆ ಗೊತ್ತಾಗ್ತದೆ ಹೀಗೆಲ್ಲ ಉಂಟು ಅಂತ ಹೇಳಿ. ನಮ್ಮದು ಟೋಟಲ್ 10 ಬೆಡ್ ಸೆಟಪ್. ಸೊ ಈಗ 10 ಬೆಡ್ ಇರ್ತಾರೆ, ಫುಲ್ ಇದ್ದಾರೆ. ಸೊ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ, ಮಡಿಕೇರಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ. ಸೊ ನಮ್ಮಲ್ಲಿ 4 ಜಿಲ್ಲಾ ಕೋಆರ್ಡಿನೇಟರ್ಸ್ ಇದ್ದಾರೆ. ಸೊ ಅವರು ಸ್ಪೈನಲ್ ಕಾರ್ಡ್ ಕೇಸಸನ್ನು ಐಡೆಂಟಿಫೈ ಮಾಡಿ ಅವರಿಗೆ ಅವರ ಮನೆಗೆ ವಿಸಿಟ್ ಮಾಡಿ ಅವರಿಗೆ ಬೇಕಾದ ಅಂದರೆ ಈಗ ನಮ್ಮ ಸೇವಾಧಾಮ ಬಗ್ಗೆ ಮಾಹಿತಿ ಕೊಟ್ಟು ಇಲ್ಲಿ ಈ ಥರ ರಿಹ್ಯಾಬಿಲಿಟೇಟ್ ಮಾಡ್ತಾರೆ, ನಿಮಗೆ ಈ ಥರ ಇಂಡಿಪೆಂಡೆನ್ಸ್ ನೀವು ರೆಡಿ ಆಗ್ಬೋದು ಅಂತ ಹೇಳಿ ನೆಕ್ಸ್ಟ್ ಅವರಿಗೆ ರಿಕ್ವೈರ್ಮೆಂಟ್ ಸೆಲ್ಫ್ ಕೇರ್ ಕಿಟ್ ಆಗಲಿ ಮೆಡಿಕಲ್ ಕಿಟ್ ಆದರೆ ಏನಾದ್ರು ಬೇಕಿದ್ರೆ ಪ್ರೊವೈಡ್ ಮಾಡ್ತಾರೆ. ಸ್ಪೈನಲ್ ಕಾರ್ಡ್ ಇಂಜುರಿಯಲ್ಲಿ ಮೇನ್ ಸೆಕೆಂಡರಿ ಕಾಂಪ್ಲಿಕೇಶನ್ ಅಂದರೆ ಬೆಡ್ ಸೋರ್ ಆಗೋದು. ಸೊ ಅದೇನಾಗ್ತದೆ ನಮಗೆ ಸೆನ್ಸೇಷನಲ್ಲಿ ಇರುವುದಿಲ್ಲಲ್ಲ. ಸೊ ಒಂದೇ ಪೊಸಿಷನಲ್ಲಿ ಮಲಗಿ ದೊಡ್ಡ ಗಾಯಗಳು ಆಗಿರ್ತದೆ. ಸೊ ಅದು ಗಾಯ ಆದರೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಅಲ್ವಾ. ಸೊ ಆ ಥರ ಗಾಯ ಆದವರನ್ನು ಕೂಡ ಐಡೆಂಟಿಫೈ ಮಾಡಿ ಅವರಿಗೆ ಅವರ ಮನೆಗೆ ಹೋಗಿ ಡ್ರೆಸ್ಸಿಂಗ್ ಕೂಡ ಮಾಡ್ತಾರೆ ನಮ್ಮ ಕೋಆರ್ಡಿನೇಟರ್ಸ್. ಸೊ ಈಗ ನಮ್ಮ ಸೇವಾಧಾಮದ್ದು ಓನ್ ಕೇರ್ ಸೆಂಟರ್ ಕೂಡ ಓಪನ್ ಆಗಿದೆ ಬೈಂದೂರಿನಲ್ಲಿ, ಇನ್ನೊಂದು ಬ್ರಾಂಚ್ ಮೇನ್ಲಿ ಗಾಯದವರಿಗೇ ಫೋಕಸ್ ಮಾಡಲಿಕ್ಕೆ. ಸೊ ಅಲ್ಲಿಂದ ಹೀಲ್ ಆಗಿ ಅವರು ಇಲ್ಲಿಗೆ ರಿಹ್ಯಾಬಿಲಿಟೇಷನ್ಗೆ ಬರ್ತಾರೆ. ಸಂಜೆ 5 o'clockಗೆ ಅವರಿಗೆ ಟೀ ಬ್ರೇಕ್, ಮಿಲ್ಕ್ ಬ್ರೇಕ್ ಇರ್ತದೆ. ನೆಕ್ಸ್ಟ್ 7 ಗಂಟೆಗೆ ಅವರಿಗೆ ಭಗವದ್ಗೀತೆ ಸೆಷನ್ ಇರ್ತದೆ. ಸೊ 7 to 8 o'clock ಆನ್ಲೈನ್ ಸೆಷನ್ ಇರ್ತದೆ. ನೆಕ್ಸ್ಟ್ 8ಗೆ ಫುಡ್ ಮಾಡಿ ಮಲಗ್ತಾರೆ. ಈಗ ಇಲ್ಲಿರುವಂತಹ ಒಂದು ಫಿನಾನ್ಸ್ ಮ್ಯಾನೇಜರ್ ಆಗಿರುವಂತಹ ಮೋಹನ್ ಸರ್ ಇದ್ದಾರೆ. ಸರ್ ನಮಸ್ತೆ. ಈಗ ಇಲ್ಲಿ ಬಂದ್ವಿ, ಆಕ್ಚುಲಿ ಹೌದು ಒಳ್ಳೊಳ್ಳೆ ವ್ಯವಸ್ಥೆ ಇಲ್ಲಿ ಇದೆ. ಸೊ ಓವರಾಲ್ ಆಗಿ ಸೇವಾಧಾಮ ಬಗ್ಗೆ ನೀವು ಜನಗಳಿಗೆ ಏನು ಹೇಳ್ತೀರಾ? ಸೇವಾಧಾಮ ಸಂಸ್ಥೆ ಅನ್ನೋದು ಸೇವಾ ಭಾರತಿ ರಿಜಿಸ್ಟರ್ಡ್ ಕನ್ಯಾಡಿಗರ ಅಂಗಸಂಸ್ಥೆ. ಇಲ್ಲಿ ಸೇವಾಧಾಮದಲ್ಲಿ ಮುಖ್ಯವಾಗಿ ಸಮಗ್ರ ಪುನಶ್ಚೇತನ ಅಂದರೆ ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಅನ್ನೋ ಕಾನ್ಸೆಪ್ಟ್ ಅಂಡರಲ್ಲಿ ಮಾಡ್ತಾ ಇದ್ದೇವೆ. ಸೊ ಟೋಟಲಿಯಾಗಿ ಇಲ್ಲಿ 10 ಬೆಡ್ಡೆಡ್ ಇರುವಂಥ ಒಂದು ಸೆಟಪ್ ಇಲ್ಲಿರುವಂಥದ್ದು. ಸೊ ಇಲ್ಲಿ ಬೇರೆ ಬೇರೆ ಜಿಲ್ಲೆ, ಒಟ್ಟು 6 ಜಿಲ್ಲೆಗಳಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ. ಅಂದರೆ ಈ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಮತ್ತು ಉತ್ತರ ಕನ್ನಡ ಮತ್ತು ಈ ಕಡೆ ಶಿವಮೊಗ್ಗ ಡಿಸ್ಟಿಕ್, ಒಟ್ಟು ಈ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ಬೆನ್ನೂರಿ ಅಪಘಾತಗಳನ್ನು ಗುರುತಿಸುವುದು, ಅದರ ಜೊತೆಗೆ ಅವರಿಗೆ ಇದು ಸಮುದಾಯದಲ್ಲಿ ಮತ್ತು ಇದು ಇಲ್ಲಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕಮ್ಯುನಿಟಿಯಲ್ಲಿ ಎರಡೂ ಕಡೆ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡ್ತೇವೆ. ಒಟ್ಟು 14 ಮಂದಿ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದೇವೆ ಈ ಒಂದು ಯೋಜನೆಗೆ. ಅದರಲ್ಲಿ ಮುಖ್ಯವಾಗಿ ಕ್ಷೇತ್ರ ಸಂಯೋಜಕರು ಆ 6 ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅವರನ್ನು ಗುರುತಿಸಿ ಅವರಿಗೆ ಬೇಕಾದಂಥ ಅವರಿಗೆ ಕಮ್ಯುನಿಟಿಯಲ್ಲಿ ಅವರಿಗೆ ಕಿಟ್ಗಳು ಬೇಕು ಅಥವಾ ಈಗ ಗಾಯಗಳಾದವರಿಗೆ ಕಿಟ್ಗಳು ಬೇಕಂದರೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದರ ಜೊತೆಗೆ ಅವರು ರಿಹ್ಯಾಬಿಲಿಟೇಷನ್ಗೆ ಅವರು ಫಿಟ್ ಇದ್ದಂದರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ಗೆ ಅವರ ಡಾಟಾಗಳನ್ನೆಲ್ಲ ತಗೊಂಡು ಅದನ್ನು ಸ್ಟಡಿ ಮಾಡಿಕೊಂಡು ರಿಹ್ಯಾಬಿಲಿಟೇಷನ್ಗೆ ಕರೆಸ್ಕೊಳ್ಳುವಂಥ ಇಲ್ಲಿ ರಿಹ್ಯಾಬಿಲಿಟೇಷನ್ಗೆ ಅವರು ಇಲ್ಲಿಗೆ ಅಡ್ಮಿಷನ್ಗೆ ಎಫರ್ಟ್ ಆಗ್ತಾರೆ. ಸೊ ಅಡ್ಮಿಷನ್ಗೆ ಬಂದ ನಂತರ ಇಲ್ಲಿ ಅವರಿಗೆ ಒಂದು ಟೋಟಲಿ ಅಂದರೆ ಈಗ ಅವರು 4 ಗೋಡೆಗಳ ಮಧ್ಯೆ ಅವರು ಹೇಗಿರ್ತಾರೆ ಅದನ್ನು ಬಿಟ್ಟು ಇಲ್ಲಿ ಅವರ ನೋವುಗಳನ್ನು ಅವ್ರಿಗಿಂತ ತುಂಬ ಸಿವಿಯರ್ ಕೇಸ್ನವರು ಕೂಡ ಇರ್ತಾರೆ. ಸೊ ಅಂಥವರಿಗೆ ಇಲ್ಲಿ ಏನಾಗ್ತದೆ ಅಂದರೆ ಅಂದರೆ ಈ 10 ಜನ ನೋಡುವಾಗ
ಸೊ ಬೇರೆ ಬೇರೆ ನನಗಿಂತಲೂ ತುಂಬ ಕಷ್ಟದಲ್ಲಿದ್ದಾರೆ ಅಥವಾ ಏನು ಅನ್ನೋ ಆ ಭಾವನೆ ಬರುತ್ತೆ. ಸೊ ನಾನಿಲ್ಲಿ ಹೇಗೆ ಅದಕ್ಕೆ ಪೂರಕವಾಗಿ ನಾನು ಹೇಗೆ ಬೆಳಿಬೋದು, ನಾನು ಹೇಗೆ ಸೆಲ್ಫ್ ಲೈಫ್ ಲೀಡ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ಎಷ್ಟು ತನ್ನ ಕೆಲಸಗಳನ್ನು ಮಾಡ್ಕೊಳ್ಬೋದು ಅನ್ನೋ ಯೋಚನೆಗಳು ಅವರಿಗೆ ಬರ್ತದೆ. ಸೊ ಇನಿಷಿಯಲಿ ಅವರಿಗೆ ಇಲ್ಲಿ ಅಸೆಸ್ಮೆಂಟ್ ಮಾಡ್ತಾರೆ, ಇನಿಷಿಯಲ್ ಅಸೆಸ್ಮೆಂಟ್ ಮಾಡ್ತಾರೆ, ಮಿಡ್ ಟರ್ಮ್ ಅಸೆಸ್ಮೆಂಟ್ ಮಾಡ್ತಾರೆ ಅಥವಾ ಫೈನಲ್ ಅಸೆಸ್ಮೆಂಟ್ಗಳನ್ನು ಮಾಡ್ತಾರೆ. ಸೊ ಒಟ್ಟು ಅವರನ್ನು ಇಲ್ಲಿ ಕೇವಲ ಅವರು ಇದು ಖಾಲಿ ದೈಹಿಕವಾಗಿ ಅಲ್ಲ, ಮೊದಲನೇದಾಗಿ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಅವರು ಆರ್ಥಿಕವಾಗಿ ಹೇಗೆ ಸದೃಢರಾಗ್ಬೋದು, ಅಂದರೆ ಟೋಟಲ್ ಅಂತ ಹೇಳಿದ್ರೆ ಒಂದು ಸಮಗ್ರ ಪುನಶ್ಚೇತನ ಹೇಗೆ, ಉದಾಹರಣೆಗೆ ಕೇವಲ ಇದು ಫಿಸಿಕಲ್ ಎಕ್ಸಸೈಸ್ಗಳು ಮಾತ್ರ ಅಲ್ಲ. ಸೊ ಅವರಿಗೆ ಆಫ್ಟರ್ ರಿಹ್ಯಾಬಿಟೇಷನ್ ಒಂದೂವರೆ ತಿಂಗಳಾಗುವತ್ತಿಗೆ ನಾವು ಅವರಿಗೆ ನೀವೇನು ಮುಂದೆ ಜೀವನೋಪಾಯ ಏನು ಮಾಡ್ಬೋದು ಆ ಯೋಚನೆ ಕೊಡುತ್ತೆ. ಸೊ ಅವರದ್ದು ಆಸಕ್ತಿಗಳನ್ನು ನೋಡ್ತೇವೆ. ಉದಾಹರಣೆಗೆ ಕಪ್ ಸೀಲಿಂಗ್ ಆಗಿರ್ಬೋದು ಅಥವಾ ಟೈಲರಿಂಗ್ ಕಲಿಯುವಂಥದ್ದಾಗಿರ್ಬೋದು ಅಥವಾ ಪೊರಕೆಗಳನ್ನು ಮಾಡುವಂಥದ್ದಾಗಿ. ಸೊ ಅವರ ಸಹೋದ್ಯೋಗ ಜೀವನಕ್ಕೆ ನೋಡಿ, ಉದಾಹರಣೆಗೆ ಇಲ್ಲಿ ರಿಹ್ಯಾಬಿಟೇಷನ್ ಆಗಿ ಹೋದವರು 120 ಜನ ಮಂದಿ ಸಹೋದ್ಯೋಗವನ್ನು ಮಾಡುವವರು ಕೂಡ ಇದ್ದಾರೆ. ಸಹೋದ್ಯೋಗ ಮಾಡಿ ಅವರ ಜೀವನವನ್ನು ಅವರು ಕಂಡುಕೊಂಡು ಹೋಗಿದ್ದಾರೆ. ಇಲ್ಲಿ 280 ಜನದಷ್ಟು ರಿಹ್ಯಾಬಿಟೇಷನ್ ಆಗಿ ಹೋಗಿದ್ದಾರೆ. 850 ಜನರನ್ನು ಗುರುತಿಸಿದ್ದೇವೆ. ಸೊ ಹೀಗೆ ಬೇರೆ ಬೇರೆ ಉದಾಹರಣೆಗೆ ಬೈಂದೂರಿನಲ್ಲಿ ಒಂದು ರಿಹ್ಯಾಬ್ ಸೆಂಟರ್ ಇದೆ. ಸೊ ಅಲ್ಲಿ ಒತ್ತಡ ಗಾಯ ನಿರ್ವಹಣೆ ಮತ್ತು ಪುನಶ್ಚೇತನ ಎರಡಕ್ಕೂ ಅಲ್ಲಿ ರಿಹ್ಯಾಬಿಟೇಷನ್ ಸೆಟಪ್ ಇದೆ. ಸೊ ಇದು ಸಮೃದ್ಧ ಬೈಂದೂರು ಶಾಸಕರು ಗುರುರಾಜ್ ಗಂಟಿಹೊಳೆ ಇದ್ದಾರಲ್ಲ, ಅವರ ಒಂದು ಇನಿಷಿಯೇಟಿವ್ ಮತ್ತು ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಒಟ್ಟೊಟ್ಟಿಗೆ ಅದು ನಡೀತಾ ಇದೆ. ಸೊ ಅವರು ಇನಿಷಿಯಲಿ ಸೆಟಪ್ ಮಾಡಿಕೊಟ್ಟಿದ್ದಾರೆ, ಇವಾಗ ಸಂಸ್ಥೆ ಅದನ್ನು ರನ್ನಿಂಗ್ ಮಾಡ್ತಾ ಇದೆ. ಸೊ ಒಂದು ಉತ್ತಮವಾದಂಥ ಅಂದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 4 ರಿಹ್ಯಾಬಿಟೇಷನ್ ಸೆಂಟರ್ ಇದೆ. ಸೊ ಅದರಲ್ಲಿ ನಮ್ಮ 4ನೇ ಸಂಸ್ಥೆ ಇಲ್ಲಿ ಏನಕ್ಕೆ ಅಂದರೆ ಉದಾಹರಣೆಗೆ ಬ್ಯಾಂಗ್ಳೂರು ಅಥವಾ ಬೇರೆ ಬೇರೆ ಕಡೆ ದೂರದಿಂದ ಈಗ ಬಿಹಾರದಿಂದ ರಿಹ್ಯಾಬಿಟೇಷನ್ ಆದವರಿದ್ದಾರೆ, ಅಥವಾ ಈ ಕಡೆ ಇವರು ವಿಜಯಕುಮಾರ್ ಇದ್ದಾರೆ, ಅವರು ಗುಲ್ಬರ್ಗದವರು ಮತ್ತು ಬ್ಯಾಂಗ್ಳೂರಿನವರು. ಇಲ್ಲಿಗೆ ಯಾಕೆ ಪ್ರಿಫರ್ ಮಾಡ್ತಾರೆ, ಇಲ್ಲಿ ಒಂದು ವಾತಾವರಣ, ಇಲ್ಲಿಯ ವಾತಾವರಣ ತುಂಬ ಜನರಿಗೆ ಹಿಡಿಸ್ತೇವೆ. ಅದ್ರ ಜೊತೆಗೆ ಇಲ್ಲಿಯ ಒಂದು ಡಿಸಿಪ್ಲಿನ್ಡ್ ಆಗಿರುವಂಥದ್ದು ಮತ್ತು ಇಲ್ಲಿಯ ಒಂದು ಆಹಾರ ಕ್ರಮಗಳಾಗಿರ್ಬೋದು ಎಲ್ಲವೂ ಕೂಡ ಅವರಿಗೆ ಹೊಂದಿಕೊಳ್ಳುವಂಥ ನೇಚರ್ ಇರುವ ಕಾರಣ ತುಂಬ ಜನರು ಇಷ್ಟಪಟ್ಟು ಇಲ್ಲಿಗೆ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿಗೆ ಅಡ್ವಾನ್ಸ್ ಮಾಡ್ಕೊಂಡು ಇಲ್ಲಿಗೆ ರಿಹ್ಯಾಬಿಟೇಷನ್ ಆಗುವಂಥ ಮತ್ತು ಅತಿ ಕಡಿಮೆ ದರದಲ್ಲಿ ಪುನಶ್ಚೇತನ ಸಿಗುವಂಥದ್ದು. ಬೇರೆ ಕಡೆ ಕಂಪೇರ್ ಮಾಡಿದರೆ ತುಂಬ ಕಾಸ್ಟ್ಲಿ ಇರ್ತದೆ. ಸೊ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅವರಿಗೆ, ಉದಾಹರಣೆಗೆ ಇದು ವಿನಾಯಕ್ ಸರದೊಂದು ಅದ್ಭುತವಾದ ಕನಸು ಮತ್ತು ಅದನ್ನು ಒಂದು ಏನಂತ ಹೇಳ್ತಾರೆ ಅಂದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವರ ಶ್ರಮ ಮತ್ತು ಅವರ ವಿಶ್ವಸ್ತ ಮಂಡಳಿಯ ಶ್ರಮ ತುಂಬ ಇದೆ. ಸೊ ಅದರ ಜೊತೆಗೆ ನಾವು ಸಿಬ್ಬಂದಿ ವರ್ಗದವರು ಕೂಡ ಅದಕ್ಕೆ ಶ್ರಮ ವಹಿಸಿ ಕೆಲಸಗಳನ್ನು ಮಾಡುವ ಒಂದು ಅದ್ಭುತ ಕೆಲಸಗಳು ಇಲ್ಲಿ ಸೇವಾಧಾಮ ಸೆಂಟರ್ನಲ್ಲಿ ನಡೀತಾ ಇದೆ. ಇದು ಕೇವಲ ಇದು ನಮ್ಮದು ಇಲ್ಲಿ ಅಂತಲ್ಲ, ಟೋಟಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ 6 ಜಿಲ್ಲೆಗಳಿರುವ ಉಚಿತ ಕ್ಯಾಂಪ್ಗಳು ನಡೀತದೆ. ಪ್ರತಿ ತಿಂಗಳು ಕೂಡ ಅವರಿಗೆ ಸೇವಾ ಸಂಗಮ ಅನ್ನುವಂಥ ಇದರಲ್ಲಿ ಆನ್ಲೈನ್ ಕಾರ್ಯಗಳು ನಡೀತದೆ. ಅಂದರೆ ಒಟ್ಟು ಅವರದ್ದು ಟೋಟಲ್ ಏನು ಸ್ಪೈನಲ್ ಕಾರ್ಡ್ ಇಂಜರಿ, ಉದಾಹರಣೆಗೆ ಹಾಸ್ಪಿಟ್ಲ್ ಅಂತ ಸೆಟಪ್ ಬಂದಾಗ ಅವರು ಒಂದು ಸಲ ಅಡ್ಮಿಷನ್ ಆಗಿ ಸರ್ಜರಿ ಆಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಸೊ ಇಲ್ಲಿ ಹಾಗಲ್ಲ, ಇಲ್ಲಿ ಡಿಸ್ಚಾರ್ಜ್ ಆದ ನಂತರ ಕೂಡ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ಗಳನ್ನ ನಾವು ಇಟ್ಕೊಳ್ತೇವೆ. ಏನಂತ ಹೇಳಿದ್ರೆ ಅವರು ಜೀವಿತ ಅವಧಿಯವರೆಗೂ ಕೂಡ ನಾವು ಅವರ ಜೊತೆಗೆ ಸಂಪರ್ಕದಲ್ಲಿದೆ. ಸೊ ಅವರಿಗೆ ಏನಾಗ್ತದೆ ಅಂದರೆ ಈ ಸಂಸ್ಥೆ ನಮ್ಮ ಜೊತೆಗೆ ಕಂಟಿನ್ಯೂ ಆಗಿ ಒಡನಾಟ ಇರ್ತದೆ ಮತ್ತು ಅವ್ರಿಗೆ ಒಂದು ಬೆಂಬಲವಾಗಿ, ಉದಾಹರಣೆಗೆ ಆಫ್ಟರ್ ರಿಹ್ಯಾಬಿಟೇಷನ್ ಆದವರಿಗೆ ಅವರಿಗೆ ಟಾಯ್ಲೆಟ್ನ ವ್ಯವಸ್ಥೆಗಳು ಬೇಕು, ಅಥವಾ ಈಗ ಉದಾಹರಣೆಗೆ ಮೋಡಿಫೈಡ್ ಟಾಯ್ಲೆಟ್ಗಳು ಬೇಕು, ಅಥವಾ ವೀಲ್ಚೇರ್ಗಳು, ಎಲ್ಲ ವೀಲ್ಚೇರ್ಗಳು ಉದಾಹರಣೆಗೆ ಕೆಲವೊಂದು ವೀಲ್ಚೇರ್ಗಳು ಇವರಿಗೆ ಆಗೋದು, ಇವ್ರದ್ದು ಮೆಷರ್ಮೆಂಟ್ ಬಾಡಿ ಮೆಷರ್ಮೆಂಟ್ ಮಾಡುವುದು ಇವರಿಗೆ. ಈಗ ನೀವು ಗಮನಿಸಿದಾಗ ಇಲ್ಲೊಂದು ವೀಲ್ಚೇರ್ ಇದೆ. ಸೊ ಇಂತಹ ವೀಲ್ಚೇರ್ಗಳೇ ಅವರಿಗೆ ಆಗುವಂಥದ್ದು. ಎಲ್ಲ ವೀಲ್ಚೇರ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರದ್ದು ಬಾಡಿ ಮೆಷರ್ಮೆಂಟ್ ನೋಡಿಕೊಂಡು ಮೋಡಿಫೈಡ್ ಅಂತಲ್ಲ, ಆ್ಯಕ್ಚುಲಿ ಅವರಿಗೆ ವೀಲ್ಚೇರ್ ಬರ್ತದೆ. ಸೊ ಅವರ ಮೆಷರ್ಮೆಂಟ್ ನೋಡಿಕೊಂಡು ಅವರಿಗೆ ನಾವು ವೀಲ್ಚೇರ್ಗಳನ್ನು ಪ್ರೊವೈಡ್ ಮಾಡೋದು. ಉದಾಹರಣೆಗೆ ಪರ್ಮೆರನ್ ವೀಲ್ಚೇರ್ ಆಗಿರ್ಬೋದು, ಫ್ರೀಡಮ್ ಫೋರ್ಸ್ ವೀಲ್ಚೇರ್ಗಳಾಗಿರ್ಬೋದು, ಇಂಥ ವೀಲ್ಚೇರ್ಗಳು ನಾವು ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಸೊ ಅದು ಅವರಿಗೆ ಇಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗ್ತದೆ. ಸೊ ಯಾವ ಥರ ಅವರಿಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಅವರಿಗೆ ಕ್ಲಿಯರಾಗಿ ಐಡಿಯಾ ಸಿಗುವಂಥದ್ದು. ಪುನಶ್ಚೇತನಕ್ಕೆ ಯಾಕೆ ಬರಬೇಕಂತ ಹೇಳಿದರೆ, ಒಂದು ಸಲ ಸರ್ಜರಿ ಆದ ನಂತರ ಅವರಿಗೆ ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಬಂದ ನಂತರ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಹೇಗೆ ಲೈಫ್ ಲೀಡ್ ಮಾಡ್ಬೋದು ಮತ್ತು ಹೇಗೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಅಂದರೆ ಉದಾಹರಣೆಗೆ ಬೆಡ್ ಸೋರುಗಳಾಗುವಂಥದ್ದಾಗಿರ್ಬೋದು, ಅಥವಾ ಟೈಟ್ನೆಸ್ಗಳಾಗಿರ್ಬೋದು ಅಂಥದ್ದು, ಯೂರಿನ್ ಕಂಟ್ರೋಲ್ ಮಾಡುವಂಥದ್ದು, ಮೋಷನ್ ಕಂಟ್ರೋಲು, ಅದರ ರಿಲೇಟೆಡ್ ಮೋಷನ್ಗಳನ್ನ ಹೇಗೆ ತೆಗೆಯುವಂಥದ್ದು, ಅಥವಾ ಯೂರಿನ್ಗಳನ್ನ ಹೇಗೆ ತೆಗೆಯುವಂಥದ್ದು. ಈಗ ಇಲ್ಲಿ CIC ಅಂತ ಮಾಡುವಂಥದ್ದು ಇರುತ್ತೆ, DS ಮೋಷನ್ಗೆ DS ಮಾಡುವಂಥದ್ದು ಇರ್ತದೆ. ಸೊ ಈ ಥರದ್ದೆಲ್ಲ ಐಡಿಯಾಸ್ ಬರ್ಬೇಕಂತ ಹೇಳಿದ್ರೆ, ಸೊ ಈ ಮೇಜರಾಗಿ ರಿಹ್ಯಾಬಿಟೇಷನ್ ಆದರೆ ಅವರಿಗೆ ಈ ಥರದ ಸೆಕೆಂಡರಿ ಕಾಂಪ್ಲಿಕೇಶನ್ಗಳೆಲ್ಲ ಆಗದ ಹಾಗೆ ಅವರಿಗೆ ಅವರ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಹಾಗೆ ವಿನಾಯಕರವರ ಸ್ಫೂರ್ತಿಯ ಮಾತು ಕೇಳಿದ್ರಿ. ಆನಂತರವಾಗಿ ಸೇವಾಧಾಮದ
ದೃಶ್ಯ ಕೂಡ ನೋಡಿದ್ರಿ, ಯಾವ ಥರ ಚಿಕಿತ್ಸೆ ಆಗ್ತಾ ಇದೆ, ಯಾವ ಥರ ಅಲ್ಲಿ ಒಂದು ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ನೋಡಿ ನಿಮ್ಗೆ ಕೂಡ ಸ್ಫೂರ್ತಿ ಆಗಿರ್ಬೋದು. ಒಟ್ಟಾರೆಯಾಗಿ ವಿನಾಯಕರವರ ಕನಸು ಸಾಮಾನ್ಯದಲ್ಲ. ಅನೇಕ ಮಂದಿಗೆ ಜೀವನ ಕೊಟ್ಟಂಥವ್ರು, ಅನೇಕರ ಜೀವಕ್ಕೆ ಒಂದು ವರದಾನವಾಗಿರುವಂಥವ್ರು. ಅವರ ಆಸೆ ಕನಸು ಇನ್ನಷ್ಟು ಇದೆ, ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ನಯನ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.